गजवदना हे रंभा विजयध्वज शतरवि प्रतिभा एकदंत वैकल्यांत वृद्धि सिद्धि द्वैराकांत एकदंत वैकल्यांत वृद्धि सिद्धि द्वैराकांत गजवदना हे रंभा मूषक वाहन सर्पभूषा मूषक वाहन सर्पभूषा अडिगडिगे निन्ननु नेनेदु ವಂದಿಪೆವು ಶ್ರೀ ಗಣೇಶ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ಗಣೇಶ ಗಣೇಶಾಣೇಶ ಶಾ 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 ಗಜವದನ ಹೇ ರಂಭಾ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇ ರಂಭಾ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವೈರಾಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವೈರಾಕಾಂತ ಗಜವದನ ಹೇ ರಂಭಾ. ಸೊಲ್ಮೆಲು ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರ ಸೇವಾ ಸಮಿತಿ ಮಂಜನಾಡಿ ಇಂದು ಧಾರ್ಮಿಕವಾದ ಸಾಂಸ್ಕೃತಿಕ ಕಳಕಳಿದೊಟ್ಟಿಗೂ ಸೇವಾ ಕೈಂಕರ್ಯ ಮತ್ತೊಂದು ಉಪ್ಪುನಂಚಿನ ಲೋಕದ ಎಡ್ಡಿಪ್ಪುಗೋಸ್ಕರ ಸಾಮೂಹಿಕ ಶನೇಶ್ವರ ಪೂಜೆನ ಭಕ್ತ ಮಹಾಶಯರ ಸಂಪೂರ್ಣ ಸಹಕಾರದೊಟ್ಟಿಗೂ ಸಮರ್ಪಣೆ ಮಂತ ಐದೊಟ್ಟಿಗೂ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಲೇಸರ ದೀವಡು ಧಾರ್ಮಿಕದ ಚಿಂತನೆ ಕೊರಡು ಪಡೆದು ಧಾರ್ಮಿಕದ ಕಳಕಳಿದೊಟ್ಟಿಗೂ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರ ಸೇವಾ ಸಮಿತಿ ಮಂಜನಾಡಿ ಈ ಕಾರ್ಯಕ್ರಮ ನಟನ ಮಂದಿರು. ಈ ಕಾರ್ಯಕ್ರಮದ ಒಟ್ಟಿಗೂ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರ ಸೇವಾ ಸಮಿತಿ ನೇತ ಪ್ರಾಸ್ತಾವಿಕ ನುಡಿತೊಟ್ಟಿಗೂ ಸ್ವಾಗತ ನಂತರಲೇರು ವಸಂತ ಕೋಡಿ ಉಂಬೆರು. ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವರನ್ನು ನೆನೆಯುತ್ತಾ ಅದೇ ರೀತಿ ನಮ್ಮ ಕ್ಷೇತ್ರದ ಮಲರಾಯ ಬಂಟ ದೈವವನ್ನು ನೆನೆಸುತ್ತಾ ಈ ಕಾರ್ಯಕ್ರಮವನ್ನು ಒಂದು ಪ್ರಾಸ್ತಾವಿಕ ನುಡಿಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇನೆ. ಮುಖ್ಯವಾಗಿ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರ ಸಮಿತಿ ಇದು 2018ರಲ್ಲಿ ಯಶಸ್ವಿಯಾಗಿ ಶನಿ ಪೂಜಾ ಕಾರ್ಯಕ್ರಮ ನಡೆಸಿ ಎಲ್ಲರ ಸಹಕಾರದಿಂದ ನಿರೀಕ್ಷೆಗೂ ಮೀರಿ ಸುಮಾರು 4 ಲಕ್ಷ ರೂಪಾಯಿ ಉಳಿತಾಯ ಸಂಗ್ರಹವನ್ನು ಮಾಡಿತ್ತು. ಇದಕ್ಕೆ ಮೂಲ ಕಾರಣಕರ್ತರು ಸಮಿತಿಯ ಬೆನ್ನೆಲುಬಾಗಿ ನಿಂತವರು ದಿವಂಗತ ನಾರಾಯಣ್ ಭಟ್ ಲಾಡರ್ ಅವರು. ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಅದೇ ರೀತಿ ಇನ್ನೊಬ್ಬರು ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀಯುತ ಪೆರಡೆ ತಿರುಮಲೇಶ್ ಭಟ್ ಅವರ ಸಹಕಾರದಿಂದ ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಕಳೆದ ಶನಿ ಪೂಜೆಯ ಉಳಿಕೆಯ ಹಣದಲ್ಲಿ ನಾವು ಪದೋಳಿಗಟ್ಟೆಯಲ್ಲಿ ಶೀಟ್ ಹಾಕಿಸಿದ್ದೇವೆ. ಅದೇ ರೀತಿ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ CC ಕ್ಯಾಮರಾವನ್ನು ಹಾಕಲಾಗಿದೆ. ದೇವಸ್ಥಾನದ ಜಾಗದ ರಿಜಿಸ್ಟರ್ ಮಾಡಲು ಕೂಡ ಈ ಹಣವನ್ನು ಉಪಯೋಗಿಸಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಎಲ್ಲರೂ ಕೇಳ್ಬೋದು ಏನು ಅಂತೇಳಿ. ಮುಖ್ಯ ಉದ್ದೇಶ ಧಾರ್ಮಿಕ ಸಂಘಟನೆಯೊಂದಿಗೆ ನಮ್ಮ ಊರಿನ ದೇವಸ್ಥಾನ ಮತ್ತು ದೈವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡುವುದು ಮತ್ತು ಯುವಕರನ್ನು ಧಾರ್ಮಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ದೇವಸ್ಥಾನದ ಮತ್ತು ದೈವಸ್ಥಾನದ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿಯ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಈ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುತ್ತಿರುವ ಸಹಕಾರ ನೀಡುತ್ತಿರುವ ಸರ್ವ ಭಕ್ತರಿಗೂ ಊರ ಪರವೂರ ಎಲ್ಲ ಗಣ್ಯರಿಗೂ ವಿಷ್ಣುಮೂರ್ತಿ ಜನಾರ್ದನ ದೇವರು ಮತ್ತು ಮಲರಾಯ ಬಂಟ ದೇವಗಳು ಹಾಗೂ ಈ ಗ್ರಾಮದಲ್ಲಿ ನೆಲೆಸಿರುವ ಎಲ್ಲ ಶಕ್ತಿಗಳು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಪ್ರಾಸ್ತಾವಿಕ ಚಿಕ್ಕ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಇನ್ನು ಮುಖ್ಯವಾಗಿ ಸ್ವಾಗತ ಕಾರ್ಯಕ್ರಮ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇಂದು ಆಗಮಿಸಿದ್ದಾರೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು. ಇವರ ಪರಿಚಯ ಇಲ್ಲದವರು ಬಹುಶಃ ಯಾರು ಇರಲಿಕ್ಕಿಲ್ಲ ಅಂತ ಹೇಳಿ ನನ್ನ ಭಾವನೆ. ನಮ್ಮ ಆತ್ಮೀಯರು ಎಲ್ಲ ಸಾಮಾಜಿಕ ಧಾರ್ಮಿಕ ರಾಜಕೀಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕೊಡುಗೈದಾನಿಯಾಗಿ ಹೊರಹೊಮ್ಮುತ್ತಿರುವ ನಮ್ಮ ರವೀಂದ್ರ ಶೆಟ್ಟಿ ಅವರು ನಮ್ಮ ಒಂದು ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಸರ್ವ ಭಕ್ತರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರನ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವ ಭಾಸ್ಕರ ಮಂಜನಾಡಿ ಇವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಃ.
ಇನ್ನೋರ್ವರು ನಮ್ಮವರೇ ನೆರೆಕರೆಯ ರಾಮಣ್ಣ ಶೆಟ್ಟಿ ಆಳೂರಬೆಟ್ಟು. ಇವರು ಇತ್ತೀಚೆಗೆ ಬಹಳ ಪ್ರಸಿದ್ಧರಾಗಿದ್ದಾರೆ. ಯಾಕೆಂತ ಹೇಳಿ ಕೆಲವರಿಗೆ ಗೊತ್ತಿಲ್ಲದಿರ್ಬೋದು, ಹೆಚ್ಚಿನವರಿಗೆ ಗೊತ್ತುಂಟು. ನಮ್ಮ ಹತ್ತಿರದಲ್ಲಿ ನೆರೆಕೆರೆಯ ಶಾಂತಿ ಬಳಿಕೆ ಅಂತ ಅಲ್ಲಿ ಒಂದು ಜಾಗದಲ್ಲಿ ಒಂದು ದೊಡ್ಡ ಮಹಾಮಾಯ ಕ್ಷೇತ್ರ ಸ್ಥಾಪನೆ ಆಯಿತು. ಇತ್ತೀಚೆಗೆ ಬಹಳ ವಿಜೃಂಭಣೆಯಿಂದ ಅಲ್ಲಿಯ ಬ್ರಹ್ಮಕಲಶ ನಡೆದಿದೆ, ಜೀರ್ಣೋದ್ಧಾರ ಕೆಲಸ ನಡೆದಿದೆ, ಬಹಳ ಯಶಸ್ವಿಯಾಗಿ ನಡೆದಿದೆ. ಇದರ ಮೂಲ ರೂವಾರಿ ಅಂತ ಹೇಳುವಂಥದ್ದು ನಾವು ರಾಮಣ್ಣ ಶೆಟ್ಟಿ, ನಮ್ಮ ಒಂದು ರೀತಿಯ ನನ್ನ ಗುರುಗಳು ಅಂತ ಹೇಳ್ತಾರೆ. ನಾವು ಒಂದು ಸಂಘಟನೆ ನನ್ನ ಗುರುಗಳು. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ನಮ್ಮ ಶಾಂತಿ ಬಳಿಕೆಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಅವರು ಕೂಡ ನಮ್ಮ ಈ ಸಭೆಗೆ ನಮ್ಮ ಪ್ರೀತಿಪೂರ್ವಕ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ರಾಮಣ್ಣ ಶೆಟ್ಟಿ ಆಳೂರಬೆಟ್ಟು ಇವರನ್ನು ಗಿರೀಶ್ ಭಟ್ಟಡ್ಕ ಇವರು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಇದ್ದಾರೆ ನಮ್ಮ ಕ್ಷೇತ್ರದ ಆನುವಂಶಿಕ ಅರ್ಚಕರಾದ ಸುಬ್ರಹ್ಮಣ್ಯ ಭಟ್ರವರು. ನಮಗೆಲ್ಲ ತಿಳಿದ ಹಾಗೆ ನಮ್ಮ ಈ ಮಂಜನಾಡಿ ದೇವಸ್ಥಾನದ ಸರ್ವತೋಮುಖ ಪ್ರಗತಿಗಾಗಿ ದುಡಿಯುತ್ತಿರುವ, ಈಗಾಗಲೇ ಸರ್ವತೋಮುಖ ಪ್ರಗತಿಯನ್ನು ಸಾಧಿಸಿದ ನಮ್ಮ ದೇವಸ್ಥಾನದ ಅರ್ಚಕರು ಶ್ರೀ ಸುಬ್ರಹ್ಮಣ್ಯ ಭಟ್ ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತ ಅರ್ಚಕರನ್ನು ರವಿ ಕೋಡಿ ಅವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ. ನಮ್ಮೊಂದಿಗಿದ್ದಾರೆ ಇನ್ನೋರ್ವರು ನಮ್ಮ ಆಡಳಿತ ಮುಕ್ತೇಶ್ವರಾದ ಶ್ರೀಯುತ ಲಯನ್ ರಾಮೋಹನ ಆಳ್ವರವರು. ಅವರು ನಮ್ಮ ಈ ದೇವಸ್ಥಾನದ ಪ್ರಗತಿಗಾಗಿ ಹಗಲಿರುಳು ದುಡಿತಾ ಇದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಈ ಧಾರ್ಮಿಕ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೆ. ಶ್ರೀ ರಾಮಮೋಹನ್ ಆಳ್ವ ತೇವನಾಡು ಗುತ್ತು ಇವರನ್ನು ಸಂತೋಷ್ ಕುಮಾರ್ ಶೆಟ್ಟಿ ಇವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಃ. ನಮ್ಮೊಂದಿಗೆ ಇದ್ದಾರೆ ನಮ್ಮ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರ ಸಮಿತಿ ಇದರ ಗೌರವಾಧ್ಯಕ್ಷರಾದ ಶ್ರೀಯುತ ತಿರುಮಲೇಶ್ವರ ಭಟ್ ಪೆರಡೆ ಇವರು. ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಅದೇ ರೀತಿ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ತಮ್ಮನ್ನು ತೊಡಗಿಸಿಕೊಂಡಿರುವ ಶ್ರೀಯುತ ತಿರುಮಲೇಶ್ವರ ಭಟ್ ನಮ್ಮ ಈ ಧಾರ್ಮಿಕ ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ತಿರುಮಲೇಶ್ವರ ಭಟ್ ಪೆರಡೆ ಇವರನ್ನು ಜಯಪ್ರಕಾಶ್ ಇವರು ಶಾಲು ಹೊದಿಸಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಃ. ಜಯಪ್ರಕಾಶ್ ಮಂಜನಾಡಿ. ನಮ್ಮೊಂದಿಗೆ ಇದ್ದಾರೆ ಖ್ಯಾತ ದಂತವೈದ್ಯರಾದ ನಮ್ಮ ಊರಿನವರೇ ಆದ ಶ್ರೀಯುತ ಕೃಷ್ಣ ಭಟ್ ಗಂಗರಮಜಲು ಇವರನ್ನು ನಾನು ಹೃತ್ಪೂರ್ವಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೆ. ಕೃಷ್ಣ ಭಟ್ ಗಂಗರಮಜ ಇವರನ್ನು ಅಶ್ವತ್ಥ ಮಂಜನಾಡಿ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಃ. ಅದೇ ರೀತಿ ನಮ್ಮೊಂದಿಗೆ ಇದ್ದಾರೆ ರಾಧಾಕೃಷ್ಣ ಶೆಟ್ಟಿ ತಲೆಕಾನ, ಅಧ್ಯಕ್ಷರು ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಯಕ್ಷಗಾನ ಅಧ್ಯಯನ ಟ್ರಸ್ಟ್ ರಿಜಿಸ್ಟರ್ಡ್ ಮಂಜನಾಡಿ. ಈ ಯಕ್ಷಗಾನದ ಒಂದು ಟ್ರಸ್ಟನ್ನು ಅತ್ಯುತ್ತಮವಾಗಿ ನಡೆಸಿಕೊಂಡು ಹೋಗ್ತಿರುವ ರಾಧಾಕೃಷ್ಣ ತಲೆಕಾನ ನಮ್ಮೊಂದಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ರಾಧಾಕೃಷ್ಣ ಶೆಟ್ಟಿ ಅವರನ್ನು ನಾಗೇಶ್ ಮಂಜನಾಡಿ ಅವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಃ ಶಾಲು ಹೊದಿಸಿ ಗೌರವದಿಂದ ಸ್ವಾಗತಿಸ್ತಾ ಇದ್ದಾರೆ.
ಅದೇ ರೀತಿ ಇನ್ನೊಬ್ಬರು ನಮ್ಮವರೇ ಆದಂಥ ಶ್ರೀ ಭಾಸ್ಕರಡಪ್ಪ ತೇವನಾಡು ಗೊತ್ತು ಅಧ್ಯಕ್ಷರು ಯಕ್ಷೋತ್ಸವ ಸಮಿತಿ ಮಂಜನಾಡಿ. ಅಂದರೆ ಇತ್ತೀಚೆಗೆ ನಾವು ಒಂದು ಯಕ್ಷೋತ್ಸವ ಮಾಡಿದ್ದೇವೆ, ಅದನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಶ್ರೀಯುತ ಭಾಸ್ಕರಡಪ್ಪ. ಅದೇ ರೀತಿ ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ಸಹಕಾರ ನೀಡುತ್ತಿರುವ ಶ್ರೀ ಭಾಸ್ಕರಡಪ್ಪ ಇವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಭಾಸ್ಕರಡಪ್ಪ ತೇವನಾಡು ಗೊತ್ತು ಇವರನ್ನ ಸುಜಿತ್ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಃ ಅದೇ ರೀತಿ ನಮ್ಮ ಈ ಧಾರ್ಮಿಕ ಸಭೆ ಯಶಸ್ವಿಯಾಗಲು ಸರ್ವ ಭಕ್ತರು ಕಾರಣ. ಮಂಜನಾಡಿಯ ಮತ್ತು ಊರ ಪರವಿನ ಎಲ್ಲ ಭಕ್ತಾದಿಗಳು ಇಲ್ಲಿ ವೇದಿಕೆಯ ಎದುರು ಸೇರಿದ್ದಾರೆ. ಅವರನ್ನು ನಾನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಹೊಸಕುರಲ್ ದೃಶ್ಯ ಮಾಧ್ಯಮದ ವಿದ್ಯಾಧರ್ ಶೆಟ್ಟಿ ಇದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಸಮಿತಿಯ ಸದಸ್ಯರು, ಎಲ್ಲ ಸಂಘ ಸಂಸ್ಥೆಯ ಪ್ರತಿನಿಧಿಗಳು, ಎಲ್ಲ ಊರಿನ ಗಣ್ಯರು, ಎಲ್ಲರಿಗೂ ಕೂಡ ನಾನು ಒಂದೇ ಮಾತಿನಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿಗೆ ನನ್ನ ಸ್ವಾಗತ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಮಾತಾ ವೇದಿಕೆ ಉಡುಪಿನ ಅತಿಥಿ ಅಭ್ಯಾಗತರು ಉದ್ದೀಪನದಲ್ಲಿ ಹೆಸರು ಪಾಲ್ಗೊಳ್ಳುವುದಕ್ಕೆ ಏನಂದಿಲ್ಲ. ಇತ್ತೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ದೀಪನದ ಲೇಸು ಶುರು ಹಾಕೊಂಡು ಧಾರ್ಮಿಕ ಚಿಂತನದೊಟ್ಟಿಗೂ ಸಾಮಾಜಿಕ ಕಳವಳಿದ ಸೇವೆ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರಿ ಸಮಿತಿ ಮಂಜನಾಡಿ. ಈ ಸಮಿತಿಯ ಧ್ಯೇಯ ಉದ್ದೇಶ ಕ್ಷೇತ್ರದ ಜೀರ್ಣೋದ್ಧಾರ ಆವಡು, ಕ್ಷೇತ್ರದ ಬೆಳವಣಿಗೆ ಆವಡು. ಈ ಒಂದು ಅಂಗಲಾಪದ ಮಂತ್ರಿಗಳ ಕಾರ್ಯಕ್ರಮ ಪಾಲ್ಗೊಳ್ಳುತ್ತಿನ ಮಾತ ಭಿನ್ನರಿಗಳ ಸೊಲ್ಮೇಲು ಎಂಕಲ್ನ ಇನ್ನಿತ ಕಾರ್ಯಕ್ರಮಗ ಪರಮ ಪೂಜ್ಯ ಸ್ವಾಮೀಜಿ అయిన ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಶ್ರೀ ಕ್ಷೇತ್ರ ಕೊಂಡವರು ಉಪ್ಪಳ ಬರಡುತ್ತಿದೆ. ಅನಿವಾರ್ಯ ಕಾರಣ ಇಂಥ ಕಾರ್ಯಕ್ರಮಗ ಬೈಜರು ಆಂಡಲ ಅರ್ನ ಗೈರು ಹಾಜರಿನಿಗೆ ತಿಡಿಪಾದ ಸಂದೇಶ ಪತ್ರನ ಕಡಪಾದ ಕೊಡ್ತೇನೆ. ಎಡ್ಡೆ ಎಳ್ಳೆಗಳಿಗೆಡು ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರಿ ಸೇವಾ ಸಮಿತಿ ಸಾರಥ್ಯದ ನಡಪನಂಚಿನ ಕಾರ್ಯಕ್ರಮ 10 ಮನಸ್ಸು ಒಂಜಿ ಮನಸ್ಸಾದು ದೇವರನ್ನ ಸೇವೆ ಮಲ್ತಿನಾಡೆ ಕಾರ್ಯಕ್ರಮ ಬರಿ ಪೊರ್ಲು ನಡಪಡು ಲೋಕೋ ಸಮಸ್ತ ಸುಖಿನೋ ಭವಂತು ಕಾರ್ಯ ಯಶಸ್ವಿ ಆವಡು ದೇವರನ್ನ ಅನುಗ್ರಹ ಸದಾ ಇಪ್ಪಡು ಪಂಡದು ಆಶೀರ್ವಚನದ ಸಂದೇಶ ಪತ್ರನ ಕಡಪಾದಿರಿ. ನನ್ನ ದುಂಬಗ ಈ ಒಂಜಿ ಸಭಾ ಕಾರ್ಯಕ್ರಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು 2 ಪಾತ್ರ ಪಂಡದು ಕೇನೊಂದಲ್ಲ ಇನಿ ಧಾರ್ಮಿಕ ಪ್ರಜ್ಞೆ ನಂಗೆ ಮಾತಿರೆಗ್ಲ ಬೋಡ ಏನ ಭಾಳ ಅಗತ್ಯತೆ ಉಂಟು. ಕೇವಲ ನಾಟಕ ಉಂಡು ಒಂದು ನಾವು ಬರ್ಪುಣೆತ್ತು ಇನಿ ಭಾರಿ ಶೋಕದ ಒಂಜಿ ಪೂಜೆ ಭಾರಿ ಭಕ್ತಿ ಪ್ರಧಾನವಾದ ಪೂಜೆಲ ನಡತಲು ಐತ ಒಟ್ಟಿಗೆ ರಂಗ ಪೂಜೆಲ ಆಂಡು ಒಟ್ಟಾದು ನಂಗೆ ಮಾತಿರೆಗ್ಲ ಒಂಜಿ ಧಾರ್ಮಿಕ ಕ್ಷೇತ್ರ ನಮ್ಮ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರ ಭಾಳ ಇತಿಹಾಸ ಪ್ರಸಿದ್ಧವಾಯಿನಂಚಿನ ಈ ಒಂಜಿ ಕ್ಷೇತ್ರಗೆ ನಮ್ಮ ಯಾಪಲ ಹೆಚ್ಚಿನಕ್ಲು ಬರ್ಪುಣಕ್ಲೆ ಆಂಡ ನಮ್ಮ ಯಾಪಲ ಇನಿ ಬೇತೆ ಸಮಾಜದ ನಮ್ಮ ತೂಪ
ಒಂಜಿ ದಿನ ಪಣ್ಣು ದುಪ್ಪುನಕ್ಲೆ ದೇವರ ನಡೆ ಪೋಪಿನಂಚಿನ ದೇವರನ್ನ ಮಿತ್ತು ಭಕ್ತಿ ಮಂಪುನಂಚಿನ ನಮಕ್ ಯಾಪತ್ತುನಲ ಎಂಚ ಅಂತ ಬಂದಾಗ ನಾವು ಬೇತೆ ಬೇತೆ ಕೆಲಸಡು ಒತ್ತಡದ ನೆಟ್ಟು ಇತ್ತನಲ್ಲ ನಮ್ಮ ಗ್ರಾಮದ ನಮ್ಮ ಮಾಗಣಿದ ನಮ್ಮ ದೇವರ ನಡೆಗೆ ಒಂಜಿ ವಾರಗೋರ ಪೋಪಿನಂಚಿನ ಒಂಜಿ ರೂಢಿನ ನಾ ಮಲ್ಪಡು ಅಂಚೆನೆ ಮಸ್ತ್ ಜೋಕಲ್ನ ಮುಲ್ಪ ಸೇರ್ತೀರಿ ಇನಿ ನಮ್ಮ ಕಾರ್ಯಕ್ರಮದ ಮಸ್ತ್ ಒತ್ತಡಲ್ಲ ಇನಿ ನಿಮಗೆ ಗೊತ್ತುಂಟು ಚುನಾವಣೆದ ಒಂಜಿ ಸಂದರ್ಭ ಎಲ್ಲ ನಿಮ್ಮೆ 10 ತಾರೀಕಿಗೆ ಚುನಾವಣೆ ನಡೆಪುಡು 13 ಲೆಕ್ಕಾಚಾರ ಆಪು ನಮ್ಮ ರಾಷ್ಟ್ರಭಕ್ತಿ ಎತ್ತಿನಂಚಿನ ನಮ್ಮ ರಾಷ್ಟ್ರದ ಚಿಂತನೆ ಎತ್ತಿನಂಚಿನ ಆ ಮಾತ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ಕೊರ್ಪುನಲ್ಲ ಭಾಳ ಅವಶ್ಯಕತೆ ಉಂಟು ಇನ್ನು ಮಸ್ತು ಜನ ನಮ್ಮ ಸಮಾಜದ ಬಂಧುಗಳು ಸ್ವಲ್ಪ ಸೇರಿದರು ನಮಗೆ ಮಾತಿರೆಗಿಲ ನಮ್ಮ ಜೋಕ್ಲಿಗೆ ನಮ್ಮ ಸಂಸ್ಕಾರ ಹೆಂಚಿನ ನಮ್ಮ ಸಂಸ್ಕೃತಿ ಹೆಂಚಿನ ನಮ್ಮ ಆಚಾರ ಹೆಂಚಿನ ನಮ್ಮ ವಿಚಾರವು ಐನು ತೆರಿಪವನಂಚಿನ ಕೆಲಸ ಭಾಳ ಅಗತ್ಯತೆ ಉಂಟು ಇನಿ ದೇವರನ್ನ ಈ ಒಂಜಿ ಸಾನ್ನಿಧ್ಯಕ್ಕೆ ಬಂದಾಗ ಒಂಜಿ ಭಕ್ತಡು ಒಂಜಿ ಗಲಿಗೆ ಒಂಜಿ ನಿಮಿಷ ಒಂಜಿ ಸೆಕೆಂಡು ಒಂಜಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಂತ ದೇವರನ್ನ ಗರ್ಭಗುಡಿದ ಎದುರು ಒಂಚು ಪ್ರಾರ್ಥನೆ ಮಂತಂದಾಂಡ ನಮ್ಮ ಇಡೀ ನಮ್ಮ ಮನಸ್ಸು ದೇವರನ್ನ ಅಂಚಿಗೆ ಪೋದು ನಮ್ಮ ಜೀವಮಾನಡು ವಾರೀತಿದ ಕಷ್ಟ ಅಚಂದಾಣ ನಷ್ಟ ಹೂವಿತ್ತನಾಡ ದೇವರ ಬಗೆಹರಿಸಲೇ ಪಂಡದ ದೇವರ ಆತ ಪ್ರಾಮಾಣಿಕ ಭಕ್ತಡು ನಮ್ಮ ಭಯಭಕ್ತರು ಪ್ರಾರ್ಥನೆ ಮಂತ ಖಂಡಿತವಾದಲ್ಲ ದೇವರ ನಂಗೆ ಆಶೀರ್ವಾದನ ಮನ್ಪಿ ಆ ರೀತಿದ ಒಂಜಿ ಪ್ರಜ್ಞೆ ನಂಗೆ ಬೋಡು ಇನ್ನು ಮಸ್ತು ಜನ ಮುಲ್ಪಣಿಗಳು ಸೇರ್ತಾರೆ ಯಾನ್ ಯಾಪಲ ನಮ್ಮ ಇಲ್ಲದ ನಮ್ಮ ಜೋಕ್ಲೆಗ್ ನಮ್ಮ ಆ ರೀತಿದ ಒಂದು ಸಂಸ್ಕರಣ ಕಲ್ಪವಣ ಅಂತೇಳಿ ಮಸ್ತು ಜನ ಅಮ್ಮಲ್ಲು ಬತ್ತದ ಅಪ್ಪನಕ್ಕಳು ಬತ್ತನಿಗಳು ಸೇರ್ತಾರೆ ನಮ್ಮ ಜೋಕ್ಲೆಗ್ ನಮ್ಮ ವಾರೀತಿ ನಮ್ಮ ಅಪ್ಪಮ್ಮಕ್ಕೆ ಗೌರವ ಕೊರಡು ನಮ್ಮ ಕಲ್ಪಯಿನ ಗುರುಳಕ್ಲೆಗ್ ನಮ್ಮ ಅಪ್ಪ ಮಾಸ್ಟರ್ಕ್ಲೆಗ್ ವಾರೀತಿದ ಗೌರವ ಕೊರಡು ನಮ್ಮ ಹಿರಿಯಕ್ಲೆಗ್ ನಮ್ಮ ಬಂಧುವರ್ಗದಕ್ಲೆಗ್ ವಾರೀತಿದ ನಮ್ಮ ಗೌರವ ಕೊರಡು ಐನು ಮಾತ ನಮ್ಮ ಕಲ್ಪಾಣದ ನಾ ಬಾಲೆ ಮಲ್ಲಾದು ಸಂಸ್ಕಾರಯುತವಾಯಿನ ಜೀವನ ನಡಪೆರೋ ಸಕ್ತಾಪುಂಡು ಇನಿ ನಮ್ಮ ಜೀವಮಾನ ನಡುಪು ನವ್ವಿ ಜನನ ಜೀವನ ಮರಣ ಈ ಮೂಜಿ ನೆಟ್ಲ ಮಧ್ಯದ ಜೀವನ ಎಂಚಿನೋಡು ಬಹಳ ಪ್ರಾಮುಖ್ಯತೆವಾಯಿ ನಮ್ಮ ಜೀವನ ನಮ್ಮದಾದ ಮಲ್ತ ನಮ್ಮ ಕೇವಲ ಪುಟ್ಟುನಿ ಸೈಪುನಿ ಈತೇನ ಅತ್ತು ನಮ್ಮ ಪುಟ್ಟುನಲ ಸೈಪು ನಮ್ಮ ನರಮಣಿ ಇನಿ ಒವ್ವೆ ಪ್ರಾಣಿ ಪಕ್ಷಿ ನರಮಣಿ ಒವ್ವೆ ಒಂದು ಜೀವ ಎತ್ತಿನ ವಸ್ತು ಆ ಪುಟ್ಟುನಿ ದಾದೇಕ ಬಂದಾಗ ನಮ್ಮ ಸೈಯರ್ನೇ ಪುಟ್ಟುನಿ ಅಪ್ಪಗ ಆ ನನುಟು ಜೀವನ ಮನ್ಪುಣ ಸಂದರ್ಭ ನಮ್ಮ ಸಮಾಜಕ್ಕೆ ದಾದ ಮಂತ ಸಮಾಜ ನಮಕ್ ದಾದ ಕೊಡ್ತು ಅಂತ ಬಂದ್ಬಿಡಿದ್ರೆ ಸಮಾಜಕ್ಕೆ ನಮ್ಮ ದಾದ ಕೊಡ್ತಾ ಬಂಬಿನ ಬಹಳ ಮುಖ್ಯ ಆ ನಿಟ್ಟಿಡು ನಮ್ಮ ಕೆಲಸ ಮನ್ಪೋಡು ಇನ್ನು ಸಮಾಜಡು ಏರಾಂಡಲ ನಮ್ಮ ಮಕ್ಕಳು ಒಂಜಿ ಚೂರು ಕಷ್ಟಡುಲೇರ ಅತನಾಡ ಅಕ್ಕಳಿಗೆ ಸ್ವರ ಅತನ ಧ್ವನಿ ಇಜ್ಜ ಅಕ್ಕಳಿಗೆ ಧ್ವನಿ ಕೊರ್ಪಣಂಚಿನ ಕೆಲಸನ ಮಾಡೋದು ಮನ್ಪೋಲಿಯ ಇಡೀ ಅಕ್ಕನ ಒಂದು ಸಮಸ್ಯೆನ ಪರಿಹಾರ ಅಳಿಲ ಸೇವೆ ಅಂಡಲ ಆ ಒಂದು ಕುಟುಂಬಗ ಅತನ ವ್ಯಕ್ತಿಗೆ ಕೋರೋಲಿಯ ಈ ರೀತಿಯ ಚಿಂತನೆ ನಮ್ಮ ಸಂಘ ಸಂಸ್ಥೆಗೆ ಅಥವಾ ನಮ್ಮ ಕ್ಷೇತ್ರದ ಇತ್ತಿನ ಸಮಿತಿಗೆ ಈತರ ಚಿಂತನೆ ಬೋರ್ಡು ಇನಿ ಶನೀಶ್ವರ ಪೂಜೆ ಮುಂಚೆ ಬೇತೆ ಬೇತೆ ಸಮಾಜಮುಖಿ ಕಾರ್ಯಕ್ರಮ ಮನ್ಪು ಹೊರದಿರಿ ಪಂಡಿರು ಆ ರೀತಿದ ಆ ಜೀವನದ ಈ ನಮ್ಮ ಜೀವನ ಕ್ರಮ ಕುಡರೇಗ ಮಾದರಿ ಅವಳು ನಮ್ಮ ಜೀವನ ಕ್ರಮ ಕುಡರೇಗ ಮಾದರಿ ಅವಳು ಅಪ್ಪಾಗ ಅಕ್ಕಲದ ನೆನಪರು ಆ ಜನ ಭಾರಿ ಕೆಲಸ ಮುಂದೊಂದು ಸಮಾಜಡು ಎಡ್ಡೆ ಒಂಜಿ ಆರ್ಥಿಕವಾದ ಪಿರಯತ್ನಗಳಿಗೆ ಅತನ ಸಂಕಷ್ಟಡಿತ್ತನಗಳಿಗೆ ಸಹಕಾರ ಮನ್ಪುಣಂಚಿನ ಒಂಜಿ ಮನೋಭಾವನೆ ಆಜನಡು ಎಂಕಲ ಆಜಂತ ಲೆಕ್ಕನ ಕೆಲಸ ಮನ್ಪುಲಿಯ ಅತನ ಒಂಜಿ ಸಂಘ ಒಂಜಿ ಕಟ್ಟನಗ ಒಂಜಿ ಸಂಘ ಭಾರಿ ಎಡ್ಡೆ ರೀತಿಡು ಊರುಡು ಒಂಜಿ ಸಂಘ ಇತ್ತಂದಾಂಡ ಆ ಊರುಡು ದಾದ ಮಾತ ಸಮಸ್ಯೆ ಉಂಡ ಐನು ತೆರೆಯೊಂದು ಆ ಸಮಸ್ಯೆಗೆ ದಾದ ಪರಿಹಾರ ಕೊರಲಿ ಐನು ಆ ಸಂಘ ಯುವಕ ಸಂಘ ದಿಪ್ಪು ಅಚನ ಬೇತೆ ಬೇತೆ ರೀತಿದ ಸೇವಾ ಸಂಘ ಲುಪ್ಪು ಅತನ ನಮ್ಮ ಇನಿ ರೋಟ್ರಿ ಲಯನ್ಸ್ ಮಾತ ಸಂಘ ಸಂಸ್ಥೆ ಲುಪ್ಪುನೇ ಸಮಾಜದ ಜನಕ್ಕನ್ನ ಸೇವೆ ಮನ್ಪೇರು ಆ ರೀತಿದ ಸಮಾಜಮುಖಿ ಚಿಂತನೆ ನಡೆದ ನಮ್ಮ ದುಮ್ಮು ಅಂಡ ಆ ಸಮಾಜನ ನಮ್ಮ ಜನಕುಲು ಒಟ್ಟು ಸಮಾಜ ಐನು ಆ ವ್ಯಕ್ತಿನ ಅತನ ಸಂಘನ ಸಂಸ್ಥೆನ ಸಮಾಜ ಜನಕುಲು ಐನು ಗೌರವಿಸುವರು ಗುರುತಿಸುವರು ಗೌರವಿಸುವರು ಆ ರೀತಿಯ ಕೆಲಸನ ಮಾಡ್ದ ಅವಳು ಇನಿ ದೇವತಾ ಕಾರ್ಯ ಮಂತದ್ದು ಒಂಜಾತು ಜನಕ್ಲಿಗೆ ದೇವರನ್ನ ಆ ಭಕ್ತಿದ ಆ ಒಂಜಿ ಕಡೆ ಎದೊಂದು ಬೋಪುಣಂಚಿನ ನಮ್ಮ ಈ ದೇವಸ್ಥಾನ ಮಸ್ತು ಪುರಾತನದ ಬಹಳ ಪ್ರಸಿದ್ಧವಾಯಿನಂಚಿನ ದೇವಸ್ಥಾನ ಎಂಗ್ಲಿ ಯಾಪಲ ಬಣ್ಣಗ ದೇವರ ಪ್ರಾರ್ಥನೆ ಪುಣಿಂಚಿನ ಅಂತ ಬಂದಾಗ ನಮ್ಮ ಯಾಪಲ ಬಂದ್ಬಿಟ್ಟು ಲೋಕಕ್ಕೆ ಎಡ್ಡೆ ಅವಡು ಲೋಕಕ್ಕೆ ಕಲ್ಯಾಣ ಅವಡು ಅಂತ ನಡೆದವರ ಮಾತಿರೆಗಳ ಎಡ್ಡೆ ಹೊರಡನ್ನು ಪ್ರಾರ್ಥನೆ ಮನ್ಪುಣಂಚಿನ ಬಾಲ ನಮ್ಮ ಹಿಂದೂ ಸನಾತನ ಧರ್ಮದ ಒಂಜಿ ಬಹಳ ಮಹತ್ವದ ಇನಿ ಭಾರತದ ನಮ್ಮ ಸಂಸ್ಕೃತಿ ಒವೇ ವಿಶ್ವಕ್ಕೆ ಬಂಡ ನಮಗೆ ತಿಗುಚ್ಚಿ ಅವು ಒವು ತೂವಡ್ನಲ್ಲ ಐಟ್ಲ ನಮ್ಮ ತುಳುನಾಡದ ಮಣ್ಣು ಬಹಳ ಕಾರಣಿಕದ ಮಣ್ಣು ಮುಲ್ಪ ನಮ್ಮ ವಾರೀತಿ ನಮ್ಮ ಜೀವನ ಮನ್ಪು ಐನು ಫಾರಿನ್ ದಕ್ಕಲು ಆತನ ವಿದೇಶಿಯರ ಐನು ಅನ್ವೇಷಣೆ ಮನ್ಪೇರೆ ಬರ್ಪೇರು ಐತ ಬಗ್ಗೆ ರಿಸರ್ಚ್ ಮನ್ಪೇರೆ ಹೆಂಚಿನ ಸಂಶೋಧನೆ ಮನ್ಪೇರೆ ಬರ್ಪಣಂಚಿನ ನಮ್ಮ ತುಪ್ಪ ನಮ್ಮ ಭೂತ ಆರಾಧನೆ
ಆರಾಧನೆ ನಮ್ಮ ದೈವಾರಾಧನೆ ನಮ್ಮ ನಾಗಾರಾಧನೆ ಇಂಚಿತನ ವಿಶಿಷ್ಟವಾಯಿನ ಒಂದು ಸಂಪ್ರದಾಯ ಅಚ್ಚನ ಸಂಸ್ಕಾರ ಬೇತ ವಾರ ನೆಡ್ಲ ತಿಕ್ಕೆಲ ಸಾಧ್ಯತೆ ಇಜ್ಜಿ ಅಂಚದಪ್ಪನ ಐನ ಮಾತ ಒಲಿಪವನಂಚಿನ ಐನ ಬುಲೆಪವನಂಚ ಜವಾಬ್ದಾರಿಲ್ಲ ನಮ್ಮ ಮಿತ್ತುಂಡು ನಮ್ಮ ಹಿಡಿದು ಬಕ್ಕ ನಮ್ಮ ಜೋಕುಲು ಮನ್ಪೋಡ್ದ ಇಂಚಿತನ ಕ್ಷೇತ್ರಕ್ಕೆ ಇಂಚಿತನ ನಿನ್ನ ಮಸ್ತು ಜನ ಜೋಕುಲು ಬೈದ್ರೆ ಐನು ಮುಂದುವರಿಸುವನಂಚಿನ ಕೆಲಸ ಅವಳು ಆನಾಗ ನಮ್ಮ ಪೀಳಿಗೆಗಳ ಆಯ್ತಾ ಮಹತ್ವ ತೆರೆದು ಒಂದು ರೀತಿದ ಆ ನಮ್ಮ ಪರಂಪರೆ ಒರಿಯರೆ ಬುಳೆಯರೆ ಸಾಧ್ಯ ಉಂಡು ಪಣೊಂದು ಇವನ್ ಸಂದರ್ಭಡು ಎಂಕ್ ಲೆಪಡಾದು ಇನ್ನು ಮಸ್ತು ಗಂಟೆಗಟ್ಟಲಂಕ ಪಾತ್ರ ನಂಚಿನ ಇತ್ತು ವ್ಯವಸ್ಥೆ ಇತ್ತು ನಂಗೆ ಪಾತ್ರ ಇನ್ನು ಮಸ್ತು ಬೇತೆ ಕೆಲಸ ಕಾರ್ಯದ ಒತ್ತಡ ಇತ್ತಿನಡ್ದವರ ನಿಖಲ್ನ ಲೆಪ್ಪುಗು ಓಕೆ ಎಂದು ಈ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಬರ್ತಾರೆ ನಮ್ಮ ಸೇರಿದಿನಕ್ಕೆ ನಿಕ್ಲಿ ನನ್ನ ಲೆತ್ತಿನಕ್ಕೆ ನಿಕ್ಲೆಗೆ ಎನ್ನ ಹೃದಯ ತುಂಬಿನ ಅಭಿನಂದನೆ ಸಲ್ಲಿಸುವ ಒಂದು ಅವಕಾಶ ಪಾತ್ರ ಅವಕಾಶ ಮಂತ್ರಿನ ಸಮಿತಿದ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಸ್ವಲ್ಪ ಸೇರಿದ ಮಾತ ಈ ಊರದ ಭಕ್ತ ಜನ ಸಮೂಹಕ್ಕೆ ಎನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಹ ನನ್ನ ಪಾತ್ರ ಅಂತವೆ ರೆಡ್ಡಿ ಸರ್ತಿ ಈ ವಿಷ್ಣುಮೂರ್ತಿ ಜನಾರ್ದನ ಸೇವಾ ಸಮಿತಿದಗಳು ಉಮಾಮಹೇಶ್ವರ ಸೇವಾ ಸಮಿತಿ ಒಟ್ಟಿಗೆ ಕುಡಿದು ಶನೀಶ್ವರ ಪೂಜೆಗೆ ಆಚರಣೆ ಮಾಡ್ತಿದ್ದಾರೆ. ಈ ವೇದಿಕೆ ಬಹಳ ಪ್ರಾಮುಖ್ಯವಂತ ವೇದಿಕೆ. ಪಣ್ಣಗ ಜೊತೆ ಎದುರುಡು ಬ್ರಾಹ್ಮರಿನ ಒಂದು ಯಕ್ಷಗಾನ ಪಿಂಚಿತಿ ವೇದಿಕೆ. ಈ ವೇದಿಕೆಡು ನಮ್ಮ ಮಾತ ಸಭೆ ತುಲ್ಲ ಆ ಪ್ರಕಾರವಾಗಿ ನಿಮಿಷದಿರಟ್ಟು ದೇವರ ಸನ್ನಿಧಾನಡು ಆ ಸತ್ಯನಾರಾಯಣ ದೇವರಿಗಳ ಮಹಾಗಣಪತಿ ಅಂಚನೆ ಶಾಸ್ತ್ರ ದೇವರು ಉಮಾಶ್ವರ ದೇವರಿಗಳ ಯಥಾನ ಶಕ್ತಿ ಸೇವೆ ಸಲ್ಲಿಸಾದ ಆ ಮಹಟ್ಟು ದೇವರಿಗಳ ರಂಗಪೂಜೆ ನಪ್ಪಿರುವಂಥ ಅಂಚನೆ ಈ ಸ್ಥಳಟ್ಟು ಒಂಜಿ ಸಭೆನ ನಮ್ಮ ಆ ಪ್ರಕಾರವಾದ ಮತ್ತಿಚಿತಿ ಆ ಸೇವಾ ಸಮಿತಿಗೆ ಎಡ್ಡೆಂದ್ರ ಒಂಜಿ ಯೋಗ ಭಾಗ್ಯನ ಅನುಗ್ರಹಿತ ಕೊರತು ಮಿತ್ತುಗಳ ಈ ಸೇವೆ ನಡ್ಪುಣ್ಯ ಅಂಚಿತ ಭಾಗ್ಯನ ಅನುಗ್ರಹಿತ ಕೊರತು ಅಕ್ಲ ಕಣ್ಣು ಕೈಕಾಲು ಸುಖವರ್ದು ರಕ್ಷಣವಂತ ಕಾಪಾಡು ನೀತಿ ಆ ವಿಷ್ಣುಮೂರ್ತಿ ಜನಾರ್ದನ ಪಾದಾರಾಧ್ಯ ಕುರಿತುಕೊಂಡದ್ದು ರೆಡ್ಡು ಪಾತ್ರ ಉಂಟವ್ರೆ. ಇಂಚಿತ್ತಿ ತುಳುನಾಡಿದ ಪವಿತ್ರವಾಯಿನ ದೈವಾರಾಧನೆಡು ತನ್ನ ಸತ್ಯನಿಷ್ಠೆಗೆ ಸೇವೆಡು ಪುಗರ್ತೆ ಮೆರೆದು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿದ ಮಾನಾದಿಗ ಪಡೆಯಿನಾರು ಶ್ರೀಯುತ ಸೇಸಪ್ಪ ಬಂಗೇರ ಮಂಜನಾಡಿ ದೈವಾರಾಧನೆದ ಪ್ರಧಾನವಾಯಿನಂಚಿನ ಪದಿನಾಜಿ ದೈವನರ್ತಕರ ಮನೆತನಡು ಒಂಜಾಯಿನಂಚಿನ ಮಂಜನಾಡಿ ಪಮ್ಮದ ರೈತುಳದ ದಿವಂಗತ ವೆಂಕಪ್ಪ ಬೊಂಬದರ ಸುಪುತ್ರಿಯಾಯಿನಂಚಿನ ಸೇಸಪ್ಪ ಬಂಗೇರ ಮಂಜನಾಡಿ ಮೇರೆಗೆ ಮಂಜನಾಡಿದ ಮಾನಾದಿಗೆ ಇನಿ ಈ ಒಂಜಿ ಮಾನಾದಿಗೆ ಮನ್ಪನ ಪೊರ್ತುಡು ಅರಣ ಮಾನಾದಿಗದ ಓಲಿನ ಎಂಕಲ್ನ ಎದುರು ದಿಯರ್ಲೇರು ಶ್ರೀಯುತ ರವಿ ಕೋಡಿ ಉಂಬೇರು. ಮೂರ್ತಿ ಜನಾರ್ದನ ಉಮಾಮಹೇಶ್ವರ ಸೇವಾ ಸಮಿತಿ ಕ್ಷೇತ್ರ ಮಂಜನಾಡಿ ಸನ್ಮಾನ ಪತ್ರ. ಪರಶುರಾಮ ಸೃಷ್ಟಿಯ ನಮ್ಮ ತುಳುನಾಡು ದೇವರುಗಳ ಕಲೆ ಕಾರ್ಣಿಕದ ನೆಲೆವೀಡು. ದೈವಾರಾಧನೆಯು ಗ್ರಾಮೀಣ ಸೊಗಡಿನ ಸಂಸ್ಕೃತಿ ಆರಾಧನೆಯ ಪ್ರತೀಕವಾಗಿದೆ. ಹಲವಾರು ವರ್ಷಗಳ ಇತಿಹಾಸ ಇರುವ ದೈವಾರಾಧನೆಯಲ್ಲಿ ಇಂದಿಗೂ ಚ್ಯುತಿ ಬರದ ಹಾಗೆ ಕರ್ತವ್ಯವೇ ದೇವರೆಂದು ನಂಬಿ ಸೇವೆ ಸಲ್ಲಿಸುವುದರ ಜೊತೆಗೆ ಪ್ರತಿಷ್ಠಿತ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2022 ಪುರಸ್ಕೃತರಾದ ಪಂಬದರ ಹಿತ್ತಲು ಸನ್ಮಾನ್ಯ ಶ್ರೀ ಸೇಸಪ್ಪ ಬಂಗೇರ ಮಂಜನಾಡಿ. ನಮ್ಮ ತುಳುನಾಡಿನ ದೈವನರ್ತಕ ದಿವಂಗತ ವೆಂಕಪ್ಪ ಪಂಬದ ಇವರ ಸುಪುತ್ರರಾಗಿರುವ ತಾವು ಓರ್ವ ನಿಷ್ಠಾವಂತ, ಬುದ್ಧಿವಂತ ಹಾಗೂ ಸಂಸ್ಕಾರವುಳ್ಳವರಾಗಿದ್ದು ದೈವದ ಚಾಕರಿಯನ್ನು ಧರ್ಮನಿಷ್ಠೆಯಿಂದ ಮಾಡಿಕೊಂಡು ಬಂದಿರುವುದು ಮಾತ್ರವಲ್ಲದೆ ಅದೆಷ್ಟೋ ದೈವನರ್ತಕರಿಗೆ ಧರ್ಮದ ನಡೆಯ ನುಡಿಯನ್ನು ತಿಳಿಸಿಕೊಟ್ಟಿರುವಿರಿ. ತಮ್ಮ ಹಲವು ದಶಕಗಳ ದೈವನರ್ತನದ ಸಾರ್ಥಕತೆಯು ಮಂಜನಾಡಿ ಗ್ರಾಮಕ್ಕೆ ಸಂದ ಗೌರವವಾಗಿದೆ. ಒಂದಿಷ್ಟು ಲೋಪ ಬರದ ಹಾಗೆ ಸಮಯ ಪ್ರಜ್ಞೆಯಿಂದ ದೈವಾರಾಧನೆಯಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುವಿರಿ. ದೈವಾರಾಧನೆಯ ಪ್ರಧಾನ 16 ದೈವನರ್ತಕರ ಮನೆತನದಲ್ಲಿ ಒಂದಾಗಿರುವ ಮಂಜನಾಡಿ ಪಂಬದರ ಹಿತ್ತಲಿನಲ್ಲಿ ತಮ್ಮ ತಂದೆಯ ಶಾಲಾ ನಂತರದ ಆ ಜವಾಬ್ದಾರಿ ನಿಮ್ಮ ಹೆಗಲಿಗೆ ಬಿದ್ದಾಗ ರಾಮಮುದ್ರೆಯನ್ನು ನಿಮಗೆ ಧಾರಣೆ ಮಾಡಿದ ಬಳಿಕ ಮಂಜನಾಡಿ ಶ್ರೀ ಮಳರಾಯ ಬಂಟ ದೈವದ ಕಾರ್ಯವನ್ನು ಬಹು ನಿಷ್ಠೆಯಿಂದ ಮಾಡಿಕೊಂಡು ಹಳೆಯದನ್ನು ತ್ಯಜಿಸದೆ ಹೊಸತನ್ನು ಸೃಷ್ಟಿಸದೆ ನೈಜತೆಯೊಂದಿಗೆ ದೈವದ ಸಿರಿಮುಡಿಗೆ ತಲೆಕೊಟ್ಟು ತಾವು ಗೌರವ ಗಳಿಸಿಕೊಂಡಿರುವಿರಿ. ದೈವಾರಾಧನೆ ಜಗತ್ತಿನ ದೈವನರ್ತಕರಲ್ಲಿ ಅಗ್ರಗಣ್ಯರಾದ ನಿಮ್ಮ ಪಾಂಡಿತ್ಯ, ಹಿರಿಮೆ, ಕೌಟುಂಬಿಕ ಒಡನಾಟ ಮತ್ತು ಮಾನವೀಯ ಮೌಲ್ಯಗಳನ್ನು ಗುರುತಿಸಿ ಯಾವುದೇ ಪ್ರಶಸ್ತಿಗೆ ಹಾತೊರೆಯದೆ ಪ್ರತಿಫಲ ಬಯಸದೇ ಇದ್ದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ನಿಮ್ಮ ಸೇವೆಯನ್ನು ಗುರುತಿಸಿ ಸಾಧನೆಯ ಪ್ರತೀಕವಾಗಿ ಪ್ರತಿಷ್ಠಿತ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2022 ನೀಡಿ ಗೌರವಿಸಿದ ಸುಮಧುರ ನೆನಪಿಗಾಗಿ ಆರಾಧ್ಯ ಮೂರ್ತಿ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರ ದೇವರ ಪದತಳದಲ್ಲಿ ಮಂಜನಾಡಿಯ ಕಾರಣಿಕ ಶಕ್ತಿ ಮಳರಾಯನನ್ನು ನೆನಪಿಸುತ್ತಾ
ಊರ ಪರವೂರ ಭಕ್ತರ ಸಹಕಾರದಲ್ಲಿ ಸಾಮೂಹಿಕ ಶನೇಶ್ವರ ಪೂಜೆಯನ್ನು ನೆರವೇರಿಸಿದ ಶುಭ ದಿನದ ಶುಭ ಗಳಿಗೆಯಲ್ಲಿ ನಿಮಗೆ ಎಲ್ಲ ದೇವರುಗಳ ಆಶೀರ್ವಾದವಿರಲಿ, ಆಯಸ್ಸು ಆರೋಗ್ಯ ನೆಮ್ಮದಿ ಪ್ರಾಪ್ತಿಯಾಗಲಿ ಎಂದು ಬೇಡಿಕೊಳ್ಳುತ್ತಾ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಗೌರವಿಸಿ ಅಭಿನಂದಿಸಿ ಸನ್ಮಾನಿಸಿ ನೀಡುವ ಸನ್ಮಾನ ಪತ್ರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರ ಸೇವಾ ಸಮಿತಿ ಮಂಜನಾಡಿ. ರವಿ ಕೋಡಿಮರಿಗೆ ಸೊಲ್ಮೆಲು ವೇದಿಕೆ ಉಪನಂಚಿನ ಮಾತ ಗೌರವಾನ್ವಿತ ಬಿನ್ನರು ಗೌರವಾನ್ವಿತ ಸೇಸಪ್ಪ ಬಂಗೇರ ಮಂಜನಾಡು ಮೇರಿನ ಮಾನಾದಿಗೆ ಮನ್ಪಡು ಶಾರನ ಪುದ್ಯಾದ ಪ್ರೀತಿಪೂರ್ವಕವಾನಿಚ್ಚಿನ ಹಾರ ನೆಂಪುದ ಕಾಣಿಕೆ ಫಲವಸ್ತು ಗೌರವದ ಪ್ರತೀಕವಾದ ಮಂಜನಾಡಿದ ಪೇಟ ಎದೊಟ್ಟಿಗೂ ಸನ್ಮಾನ ಮಂತ್ರಂಚಿನ ಪುರ್ತು ಶುಭ ಗಳಿಗೆಡು ಸೇಸಪ್ಪ ಬಂಗೇರ ಮಂಜನಾಡಿ ಮೇರೆಗೆ ಗೌರವದ ಮಾನಾತಿಗೆ ನನಾತು ಸೇವಾ ಮಂತ್ರಂಚಿನ ಭಾಗ್ಯರಿಗೆ ತಿಕ್ಕಡು ಆಯುರ ಆರೋಗ್ಯ ಸಕಲ ಸಂಪತ್ತನ್ನು ಕಾರುಣ್ಯಮೂರ್ತಿ ಆಯ್ತು ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರ ದೇವರು ಇದಕ್ಕೆ ಅನುಗ್ರಹ ಕೊರಡು ಕಾರಣಿಕದ ಶಕ್ತಿ ಮಲರಾಯ ಬಂಟನ ಕೃಪೆ ಸದಾ ಇರಲಿಟ್ಟು ಉಪ್ಪಡ ಬಂಪನ ಅಭಿಲಾಷದೊಟ್ಟಿಗೂ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರ ಸೇವಾ ಸಮಿತಿ ನೇತ ಪರವಾದ ಮಂಜನಾಡಿ ಗ್ರಾಮದ ಮಾನಾದಿಗದ ಓಲೆದ ಸಮರ್ಪಣೆ. ಜಗತ್ತದ ದೈವನರ್ತಕರು ಅಗ್ರಗಣ್ಯರಾಣಿಂಚಿನ ಪಾಂಡಿತ್ಯ ಎರಿಮೆ ಕೌಟುಂಬಿಕ ಒಡನಾಟ ಬುಕ್ಕ ಮಾನವೀಯ ಮೌಲ್ಯ ಗುರುಪುನಂಚಿನ ಗೌರವ ಮಂಜನಾಡಿದ ಮಾನಾದಿಗೆ. ನಮ್ಮ ಸಂಜೀವಣ್ಣೆ ಕರೆದ ಸುಮಾರು ವರ್ಷದಿಂಚಿ ಶ್ರೀ ಕ್ಷೇತ್ರ ಮಂಜನಾಡಿಡು ದಿನನಿತ್ಯ ತನ್ನ ಅಳಿಲ ಸೇವೆದ ಮುಖೇನ ಸರ್ವರಿಗೆಲ್ಲ ಚಿರಪರಿಚಯ ಆದುಪ್ಪುನಂಚಿನ ವ್ಯಕ್ತಿ ಸಂಜೀವಣ್ಣೆ. ಕೇವಲ 2ನೇ ಕ್ಲಾಸ್ದ ವಿದ್ಯಾಭ್ಯಾಸ ಇತ್ತಿಂಡಲ್ಲ, ದೇವರಿನ ಚಿಂತನೆ ದೇವರಿನ ಮನೋಭಾವ ಗೌರವಡು ದೇವಸ್ಥಾನಕ್ಕೆ ಬರಂದಿಲ್ಲರು. ದೇವಸ್ಥಾನದ ತ್ರಿಕಾಲ ಪೂಜೆ ಸಂದರ್ಭಡ್ಲ ತಪ್ಪಂದೆ ನಿಚ್ಚಲ ಶ್ರೀ ವಿಷ್ಣುಮೂರ್ತಿ ದೇವರಿನ ಸೇವೆಗೆ ಪಾಲು ಪಡೆಯೊಂದು ಮಾತ್ರ ತಂದೆ ವಾರದ ಭಜನೆಗಳ ಕೂಡೊಂದು ಫಲಾಪೇಕ್ಷದಂತೆ ನಿಷ್ಕಲ್ಮಶ ವ್ಯಕ್ತಿತ್ವ ನಮ್ಮ ಸಂಜೀವಣ್ಣನ. ಅಂಚನೆ ಮುಗ್ಧ ಮನಸ್ಸದ ನಮ್ಮ ಪ್ರೀತಿ ಪಾತ್ರರಾಯನಂತಿನ ಶ್ರೀ ಸಂಜೀವಣ್ಣೆ ಸಂಜೀವ ಶೆಟ್ಟಿ ಮೆರೆಗೆ ಶ್ರೀ ಶನೇಶ್ವರ ದೇವರು ಅಂಚನೆ ಗ್ರಾಮದ ದೈವ ದೇವರು ಆರೋಗ್ಯ ಸೌಖ್ಯನ ಅನುಗ್ರಹ ಮಲ್ಪಡು ಪಂದು ನಮ್ಮ ಮಾತ ನಟ್ಟೊಳಗ ಅಂಚನೆ ಕೂಡುದಿನಂಚಿನ ಮಾತ ಅತಿಥಿ ಅಭ್ಯರ್ಥಿರು ಅರೆಗೆ ಗೌರವ ಪುರಸ್ಕಾರನ ಕೊರಡು ಪಡೆದಕ್ಕೆ ಒಂದಲ್ಲ. ಅಂಚೆ ನಮ್ಮ ಸಮಿತಿದ ಸದಸ್ಯರು ಫಲವಸ್ತು ಶಾಲೆ ನೆಂಪುದ ಕಾಣಿಕೆ ದೊಟ್ಟಿಗೂ ಗೌರವದ ಪುರಸ್ಕಾರ ಶ್ರೀ ಉಮಾಮಹೇಶ್ವರ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರ ಸೇವಾ ಸಮಿತಿದ ಗೌರವದ ಪುರಸ್ಕಾರಕ್ಕೆ ಭಾಜನರಾವ್ ಒಂದುಲೇರಿ ನಮ್ಮ ಸಂಜೀವಣ್ಣೆ ತನ್ನ ಅಳಿಲ ಸೇವೆಯನ್ನು ಕೊರೊಂದು ಮಂಜನಾಡಿದ ಗ್ರಾಮದ ಗೌರವ ಪುರಸ್ಕಾರನ ಸ್ವೀಕಾರ ಮಂತ್ರಲ್ಲಿ ನಮ್ಮ ಸಂಜೀವಣ್ಣೆ ಶಾಲು ಪುತ್ಯಾದ ಹಾರದ ಸಮರ್ಪಣದೊಟ್ಟಿಗೂ ಫಲಪುಷ್ಪ ಐತಿಟ್ಟಿಗೂ ಮಂಜನಾಡಿದ ಮಾನಾದಿಗದ ಪುರ್ಪಗು ನೆಂಪುದ ಕಾಣಿಕದ ಗೌರವದ ಮಾನಾದಿಗೆ. ಸಮಕ್ಷ ಮಾಡು ಶ್ರೀ ಸಂಜೀವ ಶೆಟ್ಟಿ ಮಂಜನಾಡಿ ಮೇರೆಗೆ ಗೌರವ ಪುರಸ್ಕಾರ.
ಸುಲ್ಮೇಲು ದೇವಸ್ಥಾನದಲ್ಲಿರುವ ಸಾಕ್ಷಾತ್ ಜನಾರ್ದನ ದೇವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಬಂಟ ಹಲವಾರು ದೈವಗಳಿಗೂ ನನ್ನ ನಮಸ್ಕಾರವನ್ನು ಮಾಡಿ, ಈ ಮಹಾಪವಿತ್ರವಾದಂತಹ ಈ ಸಭೆಯಲ್ಲಿ ಭಕ್ತ ಸಾಮ್ರಾಜ್ಯವೆಂದರೆ ಕಾಣ್ತಾ ಇದೆ. ಅವರೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ ಮತ್ತು ವೇದಿಕೆಯಲ್ಲಿರುವ ಅಧ್ಯಕ್ಷರು ಮತ್ತು ಸರ್ವರಿಗೂ ನನ್ನ ನಮಸ್ಕಾರವನ್ನು ಮಾಡಿ 2 ಮಾತನ್ನು ಹೇಳ್ತೇನೆ. ನಿಜವಾಗಿಯೂ ಜನಾರ್ದನ ದೇವರು ಅಂದರೆ ಅಸಾಮಾನ್ಯವಾದಂತಹ ದೇವರು. ನಮಗೆ ಯಾವುದೇ ರೀತಿಯಲ್ಲಿ ನಾವು ಪರಮಾತ್ಮನ ಪಡಿಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ನಾವು ತಿಳ್ಕೊಳ್ಬೇಕು. ಸುಮ್ಮನೆ ಏನು ಪ್ರಯೋಜನ ಹೆಚ್ಚಿಲ್ಲ. ಆದರೆ ನಾವು ಮಾಡುವಾಗ ಒಂದೇ ಹಾಗೆ ಪೂಜಾದಿಗಳೇ ಪ್ರಾಮುಖ್ಯವಲ್ಲ, ಅದರಿಂದ ಮತ್ತೊಂದು ಬೇಗ ಬೇಕು. ಅದೇನು ಅಂತೇಳಿದರೆ, ನಾವು ನಮ್ಮ ಮನಸ್ಸಿನಲ್ಲಿ ಭಗವಂತನನ್ನು ತುಂಬಿಕೊಳ್ಳುವಂಥ ಒಂದು ಅತ್ಯಂತ ಸರಿಯಾದ ಉಪಾಯ ಇದೆ. ಅದು ಬೇರೇನಿಲ್ಲ. ಅದಕ್ಕೆ ನಾವು ಸಾರ್ವಜನಿಕವಾಗಿಯೂ ಎಲ್ಲರಿಗೂ ತಿಳಿಯುವಂತೆ ನಾನು ಹೇಳುವುದಾದರೆ, ಒಂದು ದೈವಿ ನಾಮಸ್ಮರಣೆ ಅಂತೇಳಿದೆ. ಅಂದರೆ ನಾವು ನಾಮಸ್ಮರಣೆ, ಇಲ್ಲಿ ನಾವು ಜನಾರ್ದನ ದೇವ ನಮಃ ಅಥವಾ ಜನಾರ್ದನ ದೇವರೇ ಅಂದರೆ ಅವರನ್ನೇ ಕರೆಯುವುದು. ಜನಾರ್ದನ ಅಂದರೆ ಶ್ರೀಮನ್ನಾರಾಯಣ, ಬೇರೆ ಆಗೋಲ್ಲ ಅಂತ. ಓಂ ಶ್ರೀ ಜನಾರ್ದನ ದೇವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರ ಮತ್ತು ಜನಾರ್ದನ ದೇವರೇ ಅಂತ ಹೇಳ್ತಾ ಈ ನಾಮವನ್ನೇ ಉಚ್ಚರಿಸುತ್ತಾ ನಾವು ಭಾಳ ಸಂತೋಷದಲ್ಲಿದ್ದದ್ದೇ ಆದರೆ ನಮ್ಮ ಮನಸ್ಸು ಸಂಪೂರ್ಣ ಆ ಭಗವಂತನಲ್ಲಿ ಲೀನಾಗಿ ಹೋಗ್ತದೆ. ಅದರಿಂದಾಗಿ ನಮಗೆ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಮನಸ್ಸು ಪರಿಶುದ್ಧ ಆಗ್ತದೆ. ಕೊನೆಗೆ ನಾವು ಆ ದೇವನಾದ ಜನಾರ್ದನ ದೇವರಲ್ಲಿ ತಲ್ಲೀನ ಆಗ್ತೇವೆ. ಬರಿಯ ಪೂಜಾದಿಗಳಿಂದಲೇ ಏನು ಪ್ರಯೋಜನವಲ್ಲ. ಅವನ ನಾಮವನ್ನು ನಾವು ಹೇಳುತ್ತಾ ಇರಬೇಕು. ಅದರಿಂದ ನಮ್ಮ ಮನಸ್ಸಿನಲ್ಲಿರುವ ಹಲವಾರು ಬೇಡದ ಎಲ್ಲ ಆಲೋಚನೆಗಳೆಲ್ಲ ತಪ್ಪಿ ಹೋಗ್ತದೆ. ಭಗವಂತನನ್ನು ನಾವು ನಮ್ಮ ಒಳಗೆ ತುಂಬಿಕೊಳ್ಳುತ್ತಾ ಇರ್ತೇವೆ. ಇದರಿಂದಾಗಿ ನಾವು ಸಾಧ್ಯವಿದ್ದಷ್ಟು ಆ ಜನಾರ್ದನ ದೇವರನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಬೇಕು. ಅದು ತುಂಬಬೇಕಾದ್ರೆ ಅವನ ನಾಮವನ್ನು ನಾವು ಹೇಳ್ತಾ ಇರಬೇಕು. ಓಂ ನಮೋ ನಾರಾಯಣಾಯ ಅದೂ ಆಗುತ್ತೆ. ಅಂದರೆ ದೇವರು ಶ್ರೀಮನ್ನಾರಾಯಣ ಹೊರತು ಬೇರೆ ಯಾರೂ ಬೇರೆ ದೇವರಿಲ್ಲ. ಆದ್ದರಿಂದ ನಾವು ಸದಾ ಈ ಭಗವಂತನ ನಾಮವನ್ನು ಹೇಳುತ್ತಾ ಇದ್ದು ಮನಸ್ಸಿನಲ್ಲಿ ಹೇಳ್ತಾ ಇದ್ದರೂ ಸಾಕು. ಧಾರಾಳವಾಗಿ ನಾವು ಆ ಭಗವಂತನನ್ನೇ ಪಡೀತೇವೆ. ಆ ಭಗವಂತನ ಪಡೆಯುವುದೇ ನಮ್ಮ ಈ ಎಲ್ಲ ಉದ್ದೇಶ ಅಂತೇಳಿ ನಾನು ತಿಳ್ಕೊಳ್ತೇನೆ. ಇಷ್ಟು ದೊಡ್ಡ ಸಭಾ ಕಾರ್ಯಕ್ರಮ ದೇವಸ್ಥಾನಗಳಲ್ಲಿ ಆದ್ದು ಇದು ಅಸಾಮಾನ್ಯವಾದ ವಿಚಾರ. ಇಷ್ಟು ಜನ ಎಲ್ಲಿಯೂ ಆಗುವುದಿಲ್ಲ. ಇಲ್ಲಿ ಇಷ್ಟು ಜನ ಇನ್ನೂ ಹೆಚ್ಚು ಜನ ಆಗಿತ್ತು. ಬಹಳ ಒಂದು ಆಶ್ಚರ್ಯ ಅಂತ ಹೇಳಿದರೆ, ಈ ದೇವರು ಇಲ್ಲಿ ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡಲಿ, ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಆ ಜನಾರ್ದನ ದೇವರ ವಾದಾರವಿಂದಕ್ಕೆ ಮತ್ತೊಮ್ಮೆ ನಾನು ನಮಸ್ಕಾರವನ್ನು ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಾಯಿ. ನೆಕ್ ಮೇನ್ ಕಾರ್ಯಕರ್ತರ ಇನ್ನು ಸಂತೋಷ್ ಶೆಟ್ಟಿ ಗುರುಕಾಮ ಅಧ್ಯಕ್ಷರು, ಅಂಜನಿ ಭಾಸ್ಕರ್ ಮೆಸ್ಕಾಂ ಕಾರ್ಯದರ್ಶಿ, ಯೋಗೀಶ್ ಶೆಟ್ಟಿ ಮಂಜನಾಡಿ ಕೋಶಾಧಿಕಾರಿ, ఒక ಮಾತ ಸಮಿತಿಯ ಮೆಂಬರ್ಸ್ಗೆಲ್ಲ ಧನ್ಯವಾದ ಪನೊಂದು. ಈತ ಬರಲದ ಕಾರ್ಯಕ್ರಮ ಈತ ಜನ ಸೇರಿದಿರಿ. ಇನ್ನಿತ ದಿನ ಶನಿವಾರ ದಿನ ನೆಟ್ಟು ಮಸ್ತ್ ಜನ ಪೊಂಜೋಗ್ಲು ಜೋಕ್ಲು ಪೂರ ಸೇರಿದಿರಿ. ಒಂದೊಂಜಿ ಎಡ್ಡೆ ದಿನ ನೆಟ್ಟು ಇಂಚಿನ ಒಂಜಿ ಸಭೆ ಮುಳ್ತು ಯಾರೆ ಭಾರಿ ಖುಷಿ ಆಪನು. ಈ ನೆಕ್ ಸೇರಿದ ಮಾತ ಕಾರ್ಯ ಸೇರಿದನಗಳಿಗೆ ಮಾತೆರೆಗಳ ಧನ್ಯವಾದ ಪನೊಂದು. ಇಂಚಿನ ನಮ್ಮ ಮುಳ್ತ ಕಾರ್ಯಕ್ರಮಕ್ಕೆ ಇಂಚನೆ ಮಾತೆರ್ಲ ಒಟ್ಟು ಸೇರಿದು ದುಂಬದ ಕಾರ್ಯಕ್ರಮಲೇನು ಪೊರ್ಲು ನಡಪ ಒಂದು ಪೋಡೊಂದು ಮಾತೆರ್ಲ ಸಂಘ ಸಂಸ್ಥೆಯಲ್ಲೂ ಸಂಘ ಸಂಸ್ಥೆಯಲ್ಲ ಒಟ್ಟಿಗೆ ಸೇರೊಂದು ನಡತನ ಇಂಚಿನ ಒಂದು ಆಯರ ಸಾಧ್ಯ ಉಂಡು ಒಂದು ತೋಜಾತ್ ಕೊಡ್ತಾರೆ. ದುಂಬಗೆ ಇಂಚನೆ ಮಾತ ಕಾರ್ಯಕ್ರಮ ನಮ್ಮ ದೇವಸ್ಥಾನದ ಕಾರ್ಯಕ್ರಮಗಳು ಪೊರ್ಲು ಆವಡೊಂದು ದೇವರ ನಟೊಂದು ಇನಿ ನನ್ನ ಒಂಜಿ ನಂಗೆ ಕಾರ್ಯಕ್ರಮ ಆವಡ ಎನ್ನುವಂಡ ಈ ಒಂದು ಸ್ಟೇಜ್ ಒಂದು ಲಯನ್ಸ್ದ ನೆಟ್ಟು ಒಂಜಿ 16 ಲಕ್ಷ ಖರ್ಚಿಡು ಲಯನ್ಸ್ದಾಕ್ಲನ ಮತ್ತು ಕಾಂಟ್ರಿಬ್ಯೂಷನ್ ಇಂದು ಆತಡು. ನೆಕ್ ನಾನು ಇಂಚಿನ ದುಂಬದ ಕಾರ್ಯಕ್ರಮಗಳು ಮಲ್ಪೇರು ನಂಗೆ ಒಂಜಿ ಎದುರ್ಗು ಒಂದು ಸಭಾಂಗಣ ಮಲ್ಪುಡಾವು. ಇದು ಇಂಚಿನ ನಿತ್ಯ ಬರ್ಸ ಮತ್ತು ಬತ್ತನ ಮುಳು ಕುಲ್ಲೇರು ಬಾರಿ ಬಾಂಗ ಬೊಕ್ಕ ಮರ್ಯಾದ ಮಲ್ಪೇರ ಬೊಕ್ಕ ನಂಗೆ ಒಂತೆ ಇನ್ಕಮ್ ಬಾರ್ದು ದೇವಸ್ಥಾನಕ್ಕೆ ಸಭಾ ಕಾರ್ಯಕ್ರಮ ಮತ್ತು ಬಾರಿಗೋರು ಐಕೊಂಜಿ ಸಭಾ ನೆಕ್ ಮಲ್ಪೇರೆ ಮಾತೆಲ್ಲ ಸಹಕಾರ ಕೊರಡು ಅಂಚೆ ನಮ್ಮ ಪೊಲಿಟಿಷಿಯನ್ಗಳು ನಮ್ಮ ನೆಡ್ದು ಗೌರ್ಮೆಂಟ್ ಹಿಡ್ದಲ್ಲ ಆಯ್ಕೆ ಸಹಾಯತೆ ತಂದು ಐನೊಂಜಿ ಮುಂದೆ ಮಲ್ಪನ ಕಾರ್ಯಕ್ರಮಕ್ಕೂ ಮಾರ್ಚೆಲ್ಲ ಕೈ ಜೋಡಿಸೋದು ಪಣ್ಣೊಂದು ಈ ಕಾರ್ಯಕ್ರಮ ನಿರಂತರ ನಡಪಡು ಬಣ್ಣದ್ದು ದೇವರ ನಟೊಂದು ನರಟ ಪಾತ್ರ ಮಾಡಿದ್ರು. ಥ್ಯಾಂಕ್ ಯು. ಶ್ರೀ ರಾಮಮೋಹನ್ ಆಳ್ವತಿ ನೋಡಕ್ಕೆ ತುಂಬರಿಗೆ ಸೊಲ್ಮೇಲೆ ನಾನು ದುಂಬಗೆ KP ತಿರುಮಲೇಶ್ ಭಟ್ ಬೆರಡಿ ಗೌರವ ಅಧ್ಯಕ್ಷರ ಪಾತ್ರ. ಆನೆಯ ಮೇಲೆ ದೇವರನ್ನಿಟ್ಟು ಬಲಿ ಆಗ್ತಾ ಇದ್ದಂತಹ ಈ ದೇವಸ್ಥಾನ
ಒಂದು ಕಾಲಘಟ್ಟದಲ್ಲಿ ಜೀರ್ಣೋದ್ಧಾರಗೊಂಡು 2001ರಲ್ಲಿ ಬ್ರಹ್ಮಕಲಶ ಆಗಿ ಮತ್ತು ಪುನಃ 2 ವರ್ಷದ ಹಿಂದೆ ಇನ್ನೊಂದು ಪುನಃ ಎರಡನೇ ಸಲ ಬ್ರಹ್ಮಕಲಶ ಆಗಿ 2 ಬ್ರಹ್ಮಕಲಶಗಳನ್ನು ಇಲ್ಲಿ ಆಗಿ ದೇವಸ್ಥಾನ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ಹೇಳುವುದಂತನ್ನು ನೀವು ಈಗ ಕಣ್ಣಾರೆ ಕಾಣ್ತಾ ಇದ್ದೀರಿ. ನಾನು ತಿಳಿದ ಮಟ್ಟಿಗೆ ಇದಕ್ಕೆ ಕಾರಣ ಇಲ್ಲಿ ಆಗುತ್ತೆ ಇರುವಂತಹ ಭಜನೆ, ವಾರದ ಭಜನೆ ಇರ್ಬೋದು ಅಥವಾ ನಗರ ಭಜನೆ ಇರ್ಬೋದು, ಮತ್ತು ಮುಖ್ಯವಾಗಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ. ವರ್ಷಕ್ಕೊಮ್ಮೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೀತದೆ. ಈಗ ಕೆಲವು ವರ್ಷದಿಂದ ಸಾಮೂಹಿಕ ಶನೀಶ್ವರ ಪೂಜೆಯೂ ನಡೀತಾ ಉಂಟು. ಈ ಎಲ್ಲ ಕಾರಣಗಳಿಂದ ಮತ್ತು ಈ ಗ್ರಾಮದಲ್ಲಿ ಅಲ್ಪಸಂಖ್ಯಾತರಾಗಿದ್ದರೂ ಕೂಡ ಹಿಂದೂಗಳ ಮತ್ತು ಈ ಯುವಕರ ಒಗ್ಗಟ್ಟಿನಿಂದಾಗಿ ಮತ್ತು ಈಗಿನ ಆಡಳಿತ ಮುಕ್ತೇಸರು ರಾಮಮೋಹನ ಆಳ್ವರು ಅವರ ಒಂದು ಆ ಕಾರಣ ಅಧಿಕಾರದ ಈ ಆಡಳಿತದ ಕಾರಣದಿಂದಾಗಿ ಕೂಡ ಈ ಬಹಳ ಅಭಿವೃದ್ಧಿಯನ್ನು ಕಂಡಿದೆ. ಇದಕ್ಕೆ ಕಾರಣ ಇಲ್ಲಿ ಹಲವಾರು ಯುವಕರ ಸಂಘಟನೆಗಳಿವೆ. ಹಾಗೆ ಆ ಸಂಘಟನೆಗಳೆಲ್ಲ ಒಟ್ಟು ಸೇರಿ ಅದು ಒಂದು ಕಾರಣ ಒಳ್ಳೆಯದಾಗಲಿಕ್ಕೆ, ದೇವಸ್ಥಾನ ಅಭಿವೃದ್ಧಿ ಆಗಲಿಕ್ಕೆ. ಊರವರ ಸಹಕಾರ ಇಲ್ಲದಿದ್ದರೆ ಯಾವುದಾದ್ರೂ ಕೆಲಸ ಕಷ್ಟ. ಈ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರ ಸೇವಾ ಸಮಿತಿ ಅದರ ಕಾರ್ಯಕರ್ತರು ಬಂದು ನನ್ನಲ್ಲಿ ಕೇಳಿದಾಗ ಗೌರವಾಧ್ಯಕ್ಷರಾಗಬೇಕು ನೀವು ಅಂತ ಕೇಳಿದಾಗ ನನಗೆ ಬಿಲ್ಕುಲ್ ಅದು ಇಷ್ಟ ಇರಲಿಲ್ಲ. ಯಾಕೆ ಅಂತ ಹೇಳಿದರೆ ಅವರು ನನಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ನನ್ನಿಂದ ಏನೂ ಸಾಧ್ಯ ಇಲ್ಲ, ನೀವೇ ಕೆಲಸ ಮಾಡೋದು, ಆದ್ದರಿಂದ ನೀವು ಸುಮ್ಮನೆ ಹೆಸರು ಬೇಡ ಅಂತ ಹೇಳುವ ಒಂದು ಉದ್ದೇಶದಿಂದ ಭಾಸ್ಕರ ನನ್ನ ಹತ್ರ ಹೇಳಿದೆ ನಾನು. ಆದರೆ ಅವ್ರು ಕೇಳಲಿಲ್ಲ, ನೀವು ನಿಮ್ಮ ಹೆಸರು ಬೇಕು, ಗೌರವಾಧ್ಯಕ್ಷರು ನೀವೇ ಆಗಬೇಕು ಅಂತೇಳಿ. ಅವರ ಒಂದು ಒತ್ತಾಯಕ್ಕೆ ಮಡಿದು ಈ ಒಂದು ಸೇವಾ ಸಮಿತಿಯ ಈ ಗೌರವ ಅಧ್ಯಕ್ಷ ಸ್ಥಾನವನ್ನು ನಾನು ವಹಿಸಿಕೊಂಡಿದ್ದೇನೆ. ಅದು ಹೀಗೆ ನನ್ನ ಒಂದು ಆಶೀರ್ವಾದವೋ ಅಥವಾ ನನ್ನ ಒಂದು ಆಶಯವೋ ಇರುವ ಕಾರಣದಿಂದ ಈ ಎಲ್ಲರೂ ಇಲ್ಲಿ ಸೇರಿ, ಇದಕ್ಕೆ ನಾನು ನಿಮಿತ್ತ ಮಾತ್ರ. ಈ ಸೇವಾ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಈ ಶನೀಶ್ವರ ಪೂಜೆಯ ಈ ದೊಡ್ಡ ಕಾರ್ಯಕ್ರಮ ಅದನ್ನು ಬಹಳ ವಿಜೃಂಭಣೆಯಿಂದ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಅಂತ ಹೇಳಲಿಕ್ಕೆ ಮೊದಲನೇದಾಗಿ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ನಾನು ಹೇಳ್ತಾ ಇದ್ದೇನೆ. ಇದು ಹೀಗೆ ನಿರಂತರ ನಡೆಯಲಿ ಅಂತ ಹೇಳೋ ಒಂದು ಅಪೇಕ್ಷೆ ಉಂಟು ನನಗೆ. ಇಂತಹ ಕಾರ್ಯಕ್ರಮಗಳು ನಡೆದರೆ ದೇವಸ್ಥಾನಕ್ಕೆ ಜನರು ಬರಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ದೇವಸ್ಥಾನದ ಅಭಿವೃದ್ಧಿಗೂ ಪೂರಕ ಆಗ್ತದೆ. ಆದ್ದರಿಂದ ಇಂತಹ ಕೆಲಸಗಳು ಇಲ್ಲಿ ಸದಾ ನಡೀತಾ ಇರಲಿ, ದೇವತಾ ಕಾರ್ಯಗಳು ನಡೀತಾ ಇರಲಿ. ನಂತರ ಈ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥ ಈ ಅಪೇಕ್ಷೆಯನ್ನು ಕೂಡ ನಮ್ಮ ಮುಕ್ತೇಸರು ಹೇಳಿದರು, ಸಭಾಭವನ ಆಗಬೇಕು ಅಂತೇಳಿ. ಇದು ನನಗೂ ಕೂಡ ಆಲೋಚನೆ ಇತ್ತದು ಮೊದಲು, ಸಭಾಭವನ ಆಗಬೇಕು. ಸಭಾಭವನ ಆದರೆ ಇಲ್ಲಿ ಕಾರ್ಯಕ್ರಮಗಳು ಅಥವಾ ವಿವಾಹ, ಬಡವರಿಗ ಇತರರೀಗ ವಿವಾಹ ಇತರ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ವಿಶಾಲವಾದ ಜಾಗ ಇಲ್ಲಿ ಬಹಳ ಅಗತ್ಯ ಇದ್ದ. ಅದನ್ನು ನಾವು ದಿವಂಗತ ನಾರಾಯಣ ಭಟ್ರು ಅವರ ಒಂದು ಉಮೇದುವಾರಿಕೆಯಲ್ಲಿ ಆ ಜಾಗವನ್ನು ಖರೀದಿ ಮಾಡಿ ಬಹಳ ವಿಸ್ತಾರವಾದ ಜಾಗ, ಬಹುಶಃ ಸದ್ಯ ಈ ಊರಿನ ಯಾವ ದೇವಸ್ಥಾನದಲ್ಲಿಯೂ ಎಷ್ಟು ವಿಶಾಲವಾದ ಜಾಗ ಇಲ್ಲ. ಆ ಜಾಗವನ್ನು ಒದಗಿಸಿಕೊಟ್ಟಿದ್ದಾರೆ, ಅವರನ್ನು ನಾನು ಸ್ಮರಿಸ್ತಾ ಇದ್ದೇನೆ. ಈ ಜಾಗದ ಸದುಪಯೋಗ ಇನ್ನು ಹೇಗೆ ಮಾಡಬಹುದು ಅಂತ ಹೇಳುವುದನ್ನು ಈಗಿನ ಮುಕ್ತೇಸರು ನಮಗೆ ಸೂಚ್ಯವಾಗಿ ಹೇಳಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರಿಗೂ ಶುಭವನ್ನು ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮ ಇನ್ನು ನಾಟಕ ಇಲ್ಲಿ ನಡೀಲಿಕ್ಕಿದೆ. ಈ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ನೆರವೇರಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮೋಹನ್ದಾಸ್ ಶೆಟ್ಟಿ ನೆತ್ತಿಲ ಬಾಡಿಕೆ ತಲಪಾಡಿ ಬೇರೆ ದುಂಬು ನಡೆದಿನಂಚಿನ ಶನೇಶ್ವರ ಪೂಜೆ ಮಂತದ್ದು ಎಂಕಿಗೆ 4 ಲಕ್ಷ ರೂಪಾಯಿ ಒರಿಪುಳಕಂಚಿನ ಬಾರಿ ಸಾಧನ ಮಂತೇರು ಅರೆಗೆ ಈ ಒಂದು ಸಂಯುಕ್ತ ಪ್ರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಬಯಕೊಂದಿಲ್ಲ. ಅಂಚನೆ ಎಂಕಲ್ಲ ಈ ಒಂಜಿ ಲೇಸಡ್ ಕಲಾವಿದರಿಗೆ ಒಂಜಿ ಗೌರವ ಕೊರಡು ಪಂಪನಂಚಿನ ಅಂಗಲಾಪದೀತ ಇನ್ನಿತ ಕಾರ್ಯಕ್ರಮ ನಮಗೆ ಗೊತ್ತಿತ್ತಿಲ್ಲಕನ್ನೇ ತುಳು ನಾಟಕ ರಂಗಭೂಮಿಡು ಒರಿಯರ್ದುರಿ ಅಸಲು ಒಂಜಿ ಮೇಟಾಂಡ ಚಾಬರ್ಕ ತಂಡ ಬೊಕ್ಕೊಂಜಿ ಮರಿಗಂಡು ಆ ಒರಿಯರ್ದುರಿ ಅಸಲು ಪನ್ನಗ ನೆನಪಾಪುನಿ ಕಲಾ ಸಂಗಮದ ವಿಜಯಕುಮಾರ್ ಕೊಡಿಯಲ್ ಬೈಲು ನಾಟಕ ಪಿಕ್ಚರ್ ಆದು ಜನಮನ್ನಣೆ ಪಡೆಯನಂಚಿನ ಪೊರ್ತು
ಕಡಲ ಮಗೆ ಬಲ್ಪುನ ನಾಟಕ ಬಾರಿ ಪುಗರ್ತೆ ಪಡೆಂಡ ಹಿಡಿದು ಬೊಕ್ಕ ತುಳು ನಾಟಕ ರಂಗಭೂಮಿಡು ಚಾರಿತ್ರಿಕ ದಾಖಲೆ ಮಂತಿನಂಚಿನ ಶಿವದೂತೆಗಳಿಗೆ ಇನ್ನು ಸರಿಸುಮಾರು 452 ಪ್ರಯೋಗ ಆತಲ್ಲಿ ಬಂಪನ ಬಾರಿ ಪೊರ್ಲುದ ಬಾರಿ ಗೌರವದ ವಿಚಾರ ಅಂಚನೆ ಶಿವದೂತೆಗಳಿಗೆ ನಿರ್ದೇಶನ ಮಂತಿನ ವಿಜಯ್ ಕುಮಾರ್ ಕುಡಿಯಲ್ ಬೈಲು ಬೇರೆ ಕೇವಲ ಕಲಾವಿದ ಮಾತ್ರ ಕತೆಗಾರ ಆದ ನಿರ್ದೇಶಕ ಆದ ಚಲನಚಿತ್ರ ನಟಿ ಆ ಗೌರವ ಇನ್ನು ಸ್ವೀಕಾರ ಮನ್ಪಡುತ್ತದೆ ಅನಿವಾರ್ಯ ಕಾರಣ ಈ ಗೌರವವನ್ನು ಚಂದ್ರಕುಮಾರ್ ಕೊಡಿಯಲ್ ಬೈಲು ಬೇರೆ ಸ್ವೀಕಾರ ಮನ್ಪಡ್ಕೊಂಡಕ್ಕೆ ಏನೊಂದಿಲ್ಲ ಅವ್ರನ್ನ ಅಭಿನಂದನೆ ಮನ್ಪಡ್ಕೊಂಡಕ್ಕೆ ಏನೊಂದಿಲ್ಲ ನಮ್ಮ ವಿಜಯಣ್ಣ ನಮಗೆ ಚಂದ್ರಣ್ಣೆ ಕಲಾವಿದರ ಕುರಿತಂಚಿನ ಗೌರವದ ಮನ್ನಣೆ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರನ ಪ್ರಸಾದ ರೂಪವಾದ ಅಭಿನಂದನೆ ಗೌರವ ಮನ್ನಣೆ. ಪದವೀಧರೆ 2009 ಗುಂಟೂರು ಮಹಾವಿಶ್ವವಿದ್ಯಾಲಯ ಮಿಸ್ಟರ್ ವಿಜ್ಞಾನ್ ಪ್ರಶಸ್ತಿ 2015 ರಾಜ್ ಟಿ ನಿರ್ದೇಶನದ 5 ಲೆಟರ್ಸ್ ಚಲನಚಿತ್ರಡು ಮೂಜಿ ಸರ್ತಿ ಪುಗರ್ತದ ನಟಿ ಉಚ್ಚಭಾಗ ರೆಡ್ಡಿ ಖಳನಾಯಕಿ ಸ್ಟಾರ್ ಸುವರ್ಣ ಬರ್ಪಿನ ಕೃಷ್ಣ ತುಳಸಿ ಧಾರಾವಾಹಿಡು ಕೃಷ್ಣೆ ಜಿ ವಾಹಿನಿಡು ಪರಿಪುರ್ಲುದ ರಾಧಾ ಕಲ್ಯಾಣದ ಧಾರಾವಾಹಿಡು ವಜ್ರಮುನಿ ಲೆಕ್ಕನತ್ತಿನ ಟಂಕ ಕೊರ್ನಾರು 2016 21 ಮುಟ್ಟ 9 ವರ್ಷ ವಿಜಯ್ ಕುಮಾರ್ ಕೊಡಿಯಲ್ ಬೈಲಿನ ಸಾರಥ್ಯ ನಡಪನ ಕಲಾ ಸಂಗಮದ ಕುಡ್ಡಡ ಕಲಾ ಸೇವೆ ಶಿವದೂತೆಗಳಿಗೆ ನಾಟಕದ ಗುಡಿಗನ ಪಾತ್ರ ಬಾರಿ ಪೊರ್ಲುಡು ಮತ್ತದು ಪುಗರ್ತಿನ ಪಡೆಯಿನಾರು ನನ್ನ ದುಂಬಗ ವೀರ ಕಂಬಳ ಬಿರ್ತದ ಕಂಬಳ ಪಂಪನ ಚಲನಚಿತ್ರ ಶೀಘ್ರ ಬಿಡುಗಡೆ ಆರಂಡು ತುಳು ಪಿಕ್ಚರ್ ಅದ್ಭುತ ನಟನೆ ಮತ್ತೊಂದು ಲೋಕರ್ಮೆ ಕೊಂಡಾಡಿನಂಚಿನ ಪೊರ್ತುಡು ಅರೆಗೆ ಗೌರವ ಅಭಿನಂದನೆ. ಮಂಜನಾಡಿ ದೇವಸ್ಥಾನ ಅವು ಇಂಕ ಬಾರಿ ಆತ್ಮೀಯ ಸಂಬಂಧ ಇತ್ತಿನ ದೇವಸ್ಥಾನ ಬೇತೆ ಬೇತೆ ಕಾರ್ಯಕ್ರಮಡು ಮುಲ್ತ ಚಟುವಟಿಕೆಡು ಭಾಗವಹಿಸಿದನ ಉಂಡು ಯಾರು ಅದಕ್ಕೆ ಕಾರಣ ಪಂಡ ಮುಲ್ತ ಯುವಕರ್ನ ತಂಡ ಯಾರು ಮಸ್ತ್ ಊರುಡು ಬೇತೆ ಬೇತೆ ಕಾರ್ಯಕ್ರಮಡು ಜೋಡಿಸದನೆ ಅಂಡ ಮಂಜಿನಾಡಿದಂಚೆ ನಂಜಿ ಯುವಕರ್ನ ತಂಡ ಶಿಸ್ತುಬದ್ಧ ತಂಡನು ಯಾನು ಓಲ್ಲ ತೂತುಜಿ ಅವು ಬಾರಿ ಎಂಕಿ ಹೆಮ್ಮೆದ ವಿಷಯ. ಕರಿನ 2 ವರ್ಷದ ಮುಂಗುಲಂಜಿ ಸಾರ್ವಜನಿಕಿಂಚನೆ ಶನಿ ಪೂಜೆ ಅಂಡ ಆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಗೆ ಏನು ಬರ್ತದಿತ್ತೆ ಬರ್ತನೆ ಏನನ್ನು ಆಯ್ತು ಅಧ್ಯಕ್ಷ ಸ್ಥಾನ ವಹಿಸೋದು ಪಂಡದು ವಿನಂತಿ ಮಂತೇರಿ ಮುಲ್ತ ಕಾರ್ಯಕರ್ತರನ್ನ ಆ ಪ್ರೀತಿದ ನಿಕ್ ಬಡದು ಯಾನು ಮನಸ್ಸಿಜ್ಜಂದೆ ಮನಸ್ಸಡು ಏನು ವಹಿಸ್ಕೊಂಡ್ಯಾರು ಆ ಕಾರ್ಯಕ್ರಮದ ಯಶಸ್ಸು ಮಾತಾ ಹಿರಿಯರನಕ್ಲ ಭಾಗವಹಿಸಿದು ಆ ಕಾರ್ಯಕ್ರಮ ಮಸ್ತ್ ಯಶಸ್ವಿಯಾನು ಮಂಜಿನಾಡಿಡು ಜಾತ್ರಾ ಸಂದರ್ಭ ಪಡ್ದಲ್ಲ ಜಾಸ್ತಿ ಭಕ್ತಾದಿಗಳು ಸೇರಿದನ ಉದಾಹರಣೆ ತಂದಾಡ ಆ ಕಾರ್ಯಕ್ರಮ ಉಲ್ಲೇಖ ಮಲ್ತೇನೆ ಐಟ್ ಒಂಜಿ 4 ಲಕ್ಷ ರೂಪಾಯಿ ಊರಿದನಂದು ಅವು ಏರ್ಲ ಕೈಡ್ದು ಪಾಡ್ದನ ಮಾತೆರ್ಲ ಭಕ್ತಾದಿಗಳು ದೇಣಿಗೆ ಕೊಡ್ತಾನ ಆಯ್ತಾ ಸದುಪಯೋಗಲ ಆತದೆ ನಂಗೆ ಗೊತ್ತು ಪಡು ಪದೋಲಿ ಕಟ್ಟೆಡೆ ಆ ನೇಮಾಪುನ ಜಾಗೆ ಗೊಂಜಿ ಮೇಲ್ಚಾವಣಿ ಮನ್ಪುನ ಕೋಮರಾಯನ ಕೋಲಾಪುನಲ್ಪ ಒಂಜಿ ಮೇಲ್ಚಾವಣಿ ಮನ್ಪುನ ಐತೊಟ್ಟಿಗೆ ದೇವಸ್ಥಾನ ಗೊಂಜಿ CC ಕ್ಯಾಮರಾ ಪಾಡುನ ಕಾರ್ಯಕ್ರಮ ಇಂದು ಪೂರ ಆ ವ್ಯವಸ್ಥೆಡು ಆಯ್ನವು ಇನಿ ಓಡೆ ಮುಟ್ಟ ಉಪಯೋಗ ಆತನ ಪಂಡದ CC ಕ್ಯಾಮರಾ ಪಾಡ್ನೇಟ್ ಮಸ್ತ್ ಸಂಗತಿಲಿ ನಂಗೆ ಗೊತ್ತಾಡು ನಮ್ಮ ದೇವಸ್ಥಾನಕ್ಕೂ ಕಲ್ವೇರಿ ಬಗ್ಗಿಯದು CC ಕ್ಯಾಮರಾ ತೂನಾಗ ಬುರ್ಕ ಪಾಡ್ದು ಉಲಾಯ್ ಬರ್ತದಿತ್ತೇರು ಅಪ್ಪಾಗ ಇಡೀ ಊರು ಪಂಡನ ಪಂಡದ ಅವು ಮುಸ್ಲಿಮರೇ ಐದವಲಾಯ್ ಬೈದನೆ ಪಂಡದು ಆಂಡ ಪೊಲೀಸ್ ತಕ್ಲು 10 ದಾನಾಗ ಗೊತ್ತಾಯಿನ ಪಂಡದ ಅವು ಮುಸ್ಲಿಮೇರತ್ತು ಅವು ஒரு ಹಿಂದುವೆ ದೇವಸ್ಥಾನದ ಉಲಾಯ್ ಹೋಗೋದು ಕಳ್ಳತನ ಮಲ್ತೆ ಪನ್ಪಣವು ಗೊತ್ತಾನ ಐದು ಬುಕ್ಕೊಂಜಿ ಘಟನೆ ಮೂಲಂಜಿನ ಪಂಡದ ವಾಹನ ಒಂಜಿ ಡಿಕ್ಕಿ ಅದು ಅಕ್ಲು ಉಂತವಂದೇ ಪರಾರಿಯೇ ಈ CC ಕ್ಯಾಮರಾದ ಉಪಯೋಗಗಳು ಪೊಲೀಸ್ ತಕ್ಲೆಗ ಇನ್ನು ಪತ್ತೆರಾಡು ಅಂಜಿನ ಉಪಯೋಗಿ ಕಾರ್ಯಕ್ರಮನು ಈ ಮುಲ್ತ ಜವನೇರು ಶ್ರಮ ವಹಿಸಿದ ಮಲ್ತದೇರು ಅಕ್ಲೆ ಮಾತೆರೆಗಳ ಯಾನು ಕೃತಜ್ಞತೆಯನ್ನು ಸಲ್ಲಿಸ ಒಂದು ಮಂಜಿನಾಡಿ ಕ್ಷೇತ್ರಡು
ಮಸ್ತ್ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡತೊಂದುಂಟು. ನಂಗೆ ಗೊತ್ತು ಪಡೆ ಒಂಜಿ ಕ್ಷೇತ್ರನು ನಡಪಾಯರೆ ಮುಲ್ದ ಆಡಳಿತ ಮುಕ್ತೇಶ್ವರಿಗೆ ಇದು ಕಷ್ಟ ಉಂಟು ಗೊತ್ತುಪ್ಪು ನಂಗೆ. ಸೀಮಿತವಾಯಿನ ಭಕ್ತಾದಿಲ್ನ ವರ್ಗ ಮೂಲಪನೆ ಒಂತೆ ಒಂದು 200-250 ಇಲ್ಲೂ ಈ ಕ್ಷೇತ್ರಕ್ಕೂ ಸಂಬಂಧಪಟ್ಟನ ಉಪ್ಪುನಿ ಅಂಡ ಈತ ಮಾತ ಅಭಿವೃದ್ಧಿ ಆರೆ ಭಕ್ತಾದಿಲ್ನ ಒಂಜಿ ಭಕ್ತಿದ ದೇನಿಗೆ ಮುಲು ಸಂದುಂಡು ಹಿಡ್ದಾದ ಈ ದೇವಸ್ಥಾನ ವ್ಯವಸ್ಥಿತ ರೀತಿಯಲ್ಲಿ ನಡಪುಣ ಬಂಪನವು ನಂಗೆ ಮಾತಿರಗ್ಲ ಗೊತ್ತುತ್ತಿನ ವಿಷಯ. ಪ್ರತಿ ಶನಿವಾರ ಮುಲು ಭಜನೆ ಹಾಕೊಂಡು ಅನ್ನದಾನದ ವ್ಯವಸ್ಥೆ ಒಂದುಂಡು ಅಂಚ ಮಸ್ತ್ ಪುಗರ್ತ ಪಡೆಯನ ಈ ಕ್ಷೇತ್ರದ ಅಭಿವೃದ್ಧಿಗೆ ಮುಲ್ತ ಜವನೇರ್ನ ಮಸ್ತ್ ಕೊಡುಗೆ ಉಂಡು ಪನ್ಪುನವು ನಂಗೆ ಗೊತ್ತು ಪಡಬಣ್ಣದಾಕ್ಲಿನ ಅಭಿನಂದನೆ ಮಂತೊಂದು ಪಾತ್ರೆ ಅವಕಾಶ ಕೊರ್ಲಿಕ್ಕೆ ವಂದನೆ ಮಂತೊಂದು ಎನ್ನ ರಡ್ಡ ಪಾತ್ರೆ ಉಂಟವೆ. ಜೈ ಭಾರತ್ ಮಾತಾ. ಈ ವಿಷಯ ಬಂದರೆ ನಮ್ಮ ಮದತ್ವಾಯ ಈ ವರ್ಷ ನಮ್ಮ ದುಮ್ಮದ ಆಡಳಿತ ಮುಕ್ತೇಶ್ವರ ಪಟೇಲ್ ಕಿನ್ಯನ್ ಶೆಟ್ಟನ ಮಗನ ಬಳಿದ ಮರ್ಮಲ್ 7 ಲಕ್ಷ ರೂಪಾಯಿ ಕೊರ್ದು ದೇವಸ್ಥಾನ ಅಂಗಡಾಗ ಒಂಜಿ ಕಲ್ಲು ಹಾಸು ಕೆಲಸ ಮಾಡ್ದೇರು ಆರೆಗೆ ನಮ್ಮ ದೇವಸ್ಥಾನದ ಪರವಾದ ಅಭಿನಂದನೆ. ಯಾನೊಂಜಿ ಸಾಮಾಜಿಕ ಕಾರ್ಯಕರ್ತೆ ಆದ ಒಂಜಾತಿ ವಿಚಾರಲಿನ ಮಾತ್ರ ಪನಿಯರೆ ಸಾಧ್ಯ. ಖಂಡಿತ ಯಾನೊಂಜಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕಿ. ಭಾರಿ ವರ್ಷದ್ದು ಈ ಕ್ಷೇತ್ರಗೂ ಕೆಲವಾರು ಕಾರ್ಯಕ್ರಮಕ್ಕೂ ಬೈದೆ ದಾಯ ಬೈದೆ ಅಂತ ಪಂಡ ಮುಲ್ಲ ಒಂಜಾತ ಸ್ವಯಂ ಸೇವಕರು ಉಳ್ಳೇರು. ಆ ಸ್ವಯಂ ಸೇವಕರು ಏನಿಲ್ಲ ಈ ಕ್ಷೇತ್ರಕ್ಕೂ ಬೋಡಾದ ದುಡಿಯೊಂದುಳ್ಳೇರು. ಅವು ಭಾರಿ ಸಂತೋಷ. ನಮ್ಮ ಈ ಪರಶುರಾಮ ಸೃಷ್ಟಿದ ಈ ತುಳುನಾಡು ನಮ್ಮ ಉಳ್ಳ ಖಂಡಿತ ಭಗವಂತನ ಸೃಷ್ಟಿಡು ಉತ್ತಮ ಜನ್ಮ ಅಂದ್ಪಂಡ ಮನುಷ್ಯ ಜನ್ಮ. ಮನುಷ್ಯಗೆ ಜೀವನೋಡು ಒಂಜಿ ಜೀವನ ಮನ್ಪುನಗ ಒಂಜಿ ಸಂಸ್ಕಾರ ಬೋಡು ಸಂಸ್ಕೃತಿನ ತೆರೆಯೋ ನೋಡು ಆಚಾರ ವಿಚಾರನು ತನ್ನ ಜೀವನೋಡು ಅಳವಡಿಸಾವೋಡು ಅಂದ್ಪಂಡದು ಹಿರಿಯಕ್ಕಲು ಪಂತೇರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರತಿ ಒಂಜಿ ಸ್ವಯಂ ಸೇವಕಗಳ ದಾಲ ಕೊರ್ಪುಜಿ ಸಂಸ್ಕಾರ ಕೊರ್ಪುಂಡು. ಆಯ 1 ಗಂಟೆ ಕಾಲಾವಧಿಡಿ ಆಯ ಪ್ರಾರ್ಥನೆ ಮನ್ಪನಿ ಎಂಜಿನ ಅಂದ್ಪಂಡ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಕಡೇಕ ಪನ್ಪೆ ಈ ಪರಂ ವೈಭವನ್ನೇ ತುಮೇ ತತ್ ಸ್ವರಾಷ್ಟ್ರಂ. ಆಯನ ಜೀವನೋಡು ಈ ದೇಶ ಪರಮ ವೈಭವಗ ಮುಟ್ಟೋಡು ಅಂತ ಪನ್ಪುನ ಒಂಜಿ ಗುರಿ ಯೋಚನೆ ಮನ್ಪಲೆ. ಸಂಘದ ಸ್ವಯಂ ಸೇವಕರು ಶ್ರೀಮಂತಿರತ್ತು ಆಂಡ ಹೃದಯ ಶ್ರೀಮಂತಿಕೆಡಿ ಈ ಜಗತ್ತಿಗೆ ಮಾರ್ಗದರ್ಶನ ಕೊರ್ಪನ ಸಂಘಟನೆಯನ್ನು ಸೃಷ್ಟಿ ಮಂತದೇರು ಅಂತ ಪಂಡ ನಮ್ಮ ಆ ಹಿರಿಯಾಕ್ಲಿನ ನಮ್ಮ ಸದಾ ಸ್ಮರಣೆ ಮನ್ಪೋಡು. ದಯ ಅಂತ ಪಂಡ ಮನುಷ್ಯಗ ಬದುಕು ಮಾತ್ರ ಮುಖ್ಯ ಆತ್ತು. ಅಯಾಳ ಆಸ್ತಿ ಎತ್ತುಂಡು ಸಂಪತ್ತಿ ಎತ್ತುಂಡು ಅಂತ ಪನ್ಪುನ ಮುಖ್ಯ ಆತ್ತು. ಬಣ್ಣಗದ ಮದಾಲ ಕೊಂಡ ತೀಜ ಪೋನಗ ನಮ್ಮದಾಲ ಕೊಂಡೊಪ್ಪಿಜ ಅಂಡ ಜೀವಿತ ಅವಧಿಡಿ ಈ ದೇಶಕ್ಕೋಸ್ಕರ ಹಿಂದೂ ಧರ್ಮಗೋಸ್ಕರ ಐದಾದ ತ್ಯಾಗ ಮಂತಿದೆ ಎಂದು ಪನ್ಪುನ ಮುಖ್ಯ. ದೇವರಿನ ತ್ರೇತಾಯುಗಟ್ಟು ರಾಮನ ಅವತಾರ ಹೊಡ್ತೀಯ, ದ್ವಾಪರೋಡು ಕೃಷ್ಣನ ಅವತಾರ ಹೊಡ್ತೀಯ, ಅಂಡ ಕಲಿಯುಗಡು ನಂಗೆ ದೇವರಿನ ತು ಓಡಾಂಡ ವಾ ಅವತಾರ ಅಂದ್ ಪಂಡ ಸಂಗೇ ಶಕ್ತಿ ಕಲಿಯುಗೇಂದು. ಇನಿ ಯಾನ ದುಂಬು ತೂಪುನ ಮಂಜಿನಾಡಿಗಲ ಇನಿ ತೂಪುನ ಮಂಜಿನಾಡಿಗಲ ಏತು ವ್ಯತ್ಯಾಸ ಅಂದ್ ಪಂಡ ಸಂತೋಷ ಪಡೋಡ ಆಯ್ನ ಈ ಮಾತೃಶಕ್ತಿಲ ಈ ಸಜ್ಜನ ಬಂಧುಲ ಈ ಕ್ಷೇತ್ರಗೂ ದುಡಿಯರೆ ಕೊರ್ತನ ಒಂಜಿ ಕೊಡುಗೆ ಈ ಕಾಣಿಕೆ ಎಂಚಿನ ಅಂದ್ಪಂಡ ಈ ಸ್ವಯಂ ಸೇವಕರು ನಿಖಲ್ನ ಜನ್ಮ ಸಾರ್ಥಕ ಇಂಜಿನ ಅಂದ್ಪಂಡ ನಿಖಲ್ನ ಜೋಕುಲು ಈ ಕ್ಷೇತ್ರಗೂ ಬೋಡ ಅದು ದಾಲ ಒಂಜಿ ಫಲಾಪೇಕ್ಷೆ ಇಜ್ಜಂದೆ ದುಡಿಪಿರತ್ತ ಸಂಘಟನೆ ಮನ್ಪು ಇರತ್ತ ನೆರೆದು ಮಲ್ಲ ಭಗವಂತನ ಸೇವೆ ಬಾತ ದಾಲ ಇಜ್ಜಿ ಏನು ಏಪಲ ಪನ್ಪೆ ದೇವರು ಉಳ ಹಿಡ್ದು ನಮ್ಮನ್ನ ಅನುಗ್ರಹ ಮನ್ಪೇರು ಅಂಡ ನಂಕಲ ಪ್ರತ್ಯಕ್ಷ ತೋಜುನಿ ದೇವರಿಯರು ಅಂದ್ಬಂಡ ಯಾನೆನ್ನ ಮುರಾಣಿ ಒಂಜಿ
ಎಂಕುಲು ಒಂಜಿ ಜೀರ್ಣೋದ್ಧಾರ ಮಂತನ ಮಹಮ್ಮಾಯಿ ಕ್ಷೇತ್ರದ ಜೀರ್ಣೋದ್ಧಾರದ ಸಂದರ್ಭಡ್ಲ ಪಂಡೆ ರಾತ್ರಿ ಪಗಿಲು ಬೆಂತನ ಪ್ರತಿ ಒಂಜಿ ಜಾತಿದ ಆ ಬಡವರಿನ ಶ್ರಮ ಸತ್ಯ ಐಕೆ ಬೆಲೆ ಕಟ್ಟೇರೆ ಸಾಧ್ಯ ಇಚ್ಚಿ ಎಂಕ್ ಅಕಲು ದೇವರಾದ ಬತ್ತೇರಿ ಅಂತ ಓದಿದಿಂಡೆ ದಯನ್ ಪಂಡೆ ಯಾನೊಂಜಿ 10 ವರ್ಷ ದಾಲ ಒಂಜಿ ಫಲಾಪೇಕ್ಷೆ ದುಡಿದ ಇಜ್ಜಂದೆ ದುಡಿತೆ ಅಂದಾಂಡ ಒಂಜಿ 25 ವರ್ಷ ಜವಾಬ್ದಾರಿ ಕೆಲಸ ಮಂತದೆ ಅಂದಾಂಡ ಇನಿ 40-45 ವರ್ಷದ ಸ್ವಯಂ ಸೇವಕ ಅಂದಾಂಡ ಎಂಕ್ ಯಾನವಂತನ ಸೇವೆಗೆ ಪ್ರತಿಫಲ ತೋಜಿನಿ ಮುರಾಣಿ ಬ್ರಹ್ಮಕಲಶದಾಗ ಸತ್ಯ ಈ ಮಂಜನಾಡಿದ ಭಕ್ತರು ಯತಿ ಜನ ಸ್ವಯಂ ಸೇವಕರುಳ್ಳರ ಆ ಮಹಾತಾಯಿಗೆ ಬಡಾದು ಯಾನೊಂಜಿ ಸ್ವಯಂ ಸೇವಕೆಯಿಂದ ಪನ್ಪನ ಒಂಜಿ ದೃಷ್ಟಿಕೋನ ಅವಳು ಬತ್ತು ಬಿಂತೀರಿ 1986 ಎಂಕುಲು ಪ್ರಥಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಅವಳೊಂಜಿ ಶ್ರಮದಾನ ಮಂತದೊಂಜಿ ಸ್ಟೇಜ್ ನಿರ್ಮಾಣ ಮಂತದ ಉಳ್ಳಿರು ಮೂಳು ಮಸ್ತ್ ಜನ ಸ್ವಯಂ ಸೇವಕರು ಅಕ್ಳಿಗೆ ಇನ್ನಿಲ್ಲ ನೆನಪುಪ್ಪು ಆ ಸೇವೆದ ಫಲ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಇನಿ ರಾಜಕೀಯ ಶಕ್ತಿ ಅವು ತೋಜಿದ ಬೈದ್ರಿಂದಾಂಡ ಸ್ವಯಂ ಸೇವಕರನ್ನ ಶ್ರಮದಟ್ಟಿ ಎತ್ತುಂಡು ಅಂತ ತೆರೆಯೋನ್ನೆ ಇನಿಲ ರಾಜಕೀಯಗೂ ಸಂಘ ಪ್ರವೇಶ ಆಪುಜಿಂದತ್ತಂಡ ಈ ರಾಜಕೀಯ ಕ್ಷೇತ್ರ ಒಂದು BJP ಆದುಪ್ಪು ಒಂದು ವಾರೀತಿಡು ಇತ್ತದು ಒಂದು ಪನ್ಪನೇನು ಎನ್ನ ಮನಸ್ಸಿಡಿ ಎನ್ನಿನಗ ಇಜ್ಜಿ ಈ ರೀತಿ ಖಂಡಿತ ಇತ್ತದು ಅಂದು ಇದಕ್ಕೆ ಸಂಘ ಆ ಒಂಜಿ ಸಂಸ್ಕಾರ ಕೊರ್ನ ಒಂದು ಬಲವಾಯಿನ ಬುನಾದಿ ಆತಂಡು ಇನಿ ಜಗತ್ತಿಡು ಆಶ್ಚರ್ಯ ಪಡ್ಪನ ಸಂಗತಿ ಎಂಜಿನ ಅಂದು ಪಣ್ಣಂಡ ಒಂಜಿ ಸ್ವಯಂ ಸೇವಕೆ ಇನಿ ದೇಶದ ಪ್ರಧಾನಿ ಆತೇರು ಎಂದು ಪಣ್ಣಂಡ ನೆರೆದು ಮಿತ್ತದ ಹೆಮ್ಮೆ ನಂಗೆ ಓಲೈಜ್ಜಿ ಅಂಚಾದ ಯಾನೆ ಎಂಕ್ ಸಮಯದ ಅವಕಾಶ ಕಡಿಮೆ ಅಂತ ಹೋಜುಂಡು ನನ್ನ ಹೆಚ್ಚಿನ ಜನ ಬೈದಿನಿ ನಾಟಕತ್ವೇರೆಲ್ಲ ಬೊಕ್ಕ ಒಂಜಿ ಶನಿ ಪೂಜೆ ಅಲ್ಲ ವ್ಯತ್ಯಾಸ ತೋಲೆ ಒಂಜಿ ಕಾಲಘಟ್ಟೋಡು ಒಂಜಿ ಶನಿ ಪೂಜೆ ಮನ್ಪೋಡು ತಿಂಡ ಒವ್ವಾ ಒಂಜಿ ಪುಣ್ಯಕ್ಷೇತ್ರಗೂ ಹೋದು ಒಂಜಾತ ದುಡ್ಡು ವ್ಯಯ ಮಂತದು ಆ ದೇವರನ್ನ ಸೇವೆ ಮನ್ಪಡುತ್ತಂಡು ಅಂಡ ಸ್ವಯಂ ಸೇವಕರು ಮೂಲು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಂತನಿಟ್ಟು ಪ್ರತಿ ಒಂಜಿ ಬಡ ವರ್ಗಲ ಇನಿ ಆ ಶನಿ ಪೂಜೆಡೆ ಭಾಗವಹಿಸಾದ ಆ ಶನಿದೇವರಿನ ಪ್ರಾರ್ಥನೆ ಮಂತದು ತನ್ನ ಎಂಚಿನ ಕುಂದು ಕೊರತೆ ಉಂಡ ಆ ದೇವರ ಪ್ರಾರ್ಥನೆ ಮಂತದೆ ಏನು ಮಾತ ನಿವಾರಣೆ ಮನ್ಪಲೆ ಶನಿದೇವರೇ ಪನ್ಪನ ಒಂಜಿ ಅವಕಾಶ ಪ್ರತಿ ಒಂಜಿ ವರ್ಗದ ಜನಕುಲಿಗಳ ತಿಕ್ಕದಿಂಡತ್ತ ಅವು ನಿಖಲ್ನ ಶ್ರಮತ ಪಲೊಟ್ಟು ತಿಕ್ಕದಿನ ಅಂಡ ಅವು ಭಾರಿ ಮಲ್ಲ ಒಂಜಿ ಪುಣ್ಯದ ಕೆಲಸ ಇಂಚಿನ ಕೆಲಸ ಈ ಕ್ಷೇತ್ರಡು ನಡುತ್ತೊಂದು ತಿಂದಾಂಡ ಈ ಕ್ಷೇತ್ರ ನನಲಾತ ಪರಿವರ್ತನೆ ಆಗ ಸಾಧ್ಯ ಉಂಡು ಇನ್ನು ಎಲ್ಲ ಪ್ರಾಯದ ಅವಧಿಡಿ ಅನ್ನು ತೂತೆ ಈ ಕ್ಷೇತ್ರದ ಪರಿಸ್ಥಿತಿ ಎಂಚ ಇತ್ತಿನಂದು ಪಣ್ಣಂಡ ಇನಿ ಇತ್ತೆ ಆಯಿನ ಈ ಈಪಿದ ಭಾಗೋಡೆ ತೆಂಪುಡು ಗೊಬ್ಬರ ಕೊಂಡೋದು ಆ ಕಂಡೋಲಿಗೆ ಪಾಡೊಂದುತ್ತೀರು ಅನ್ನೇ ಮತೀರು ನೆನಪುಂಡು ಉಂಡು ಹಿಂಗಿತ್ತಲ್ಲ ಜಾಗೆ ನನೊಂಜಿ ಮತತ್ತಕ್ಲಿಗೆ ಪರಾಭಾರೆ ಆದುತ್ತಂಡೆ ನಿಕ್ಕ ಮಾತ ಕಾರಣದಾದ ಅಂದು ಪಣ್ಣಂಡ ಒಂಜಿ ಕಾಲಗಟ್ಟೋಡು ನಮ್ಮಡ ಬೊಡಾಯ್ನಾಥ ಭೂಮಿ ಇತ್ತಂಡೆ ನಮಗ ಬೆನಿಯರೆ ಬಂಗ ಆದುತ್ತಂಡೆ ನಮ್ಮ ಐಸಾರಾಮಿ ಜೀವನೋಡು ಬದುಕೊಡು ಅಂದುತ್ತಂಡೆ ಅಂಚಾದ ದೈವಸ್ಥಾನದ ಗುತ್ತುದ ಮನೆತನದ ಪೂರ ಜಾಗೆಲು ನನರಿಗೆ ಪರಾಭಾರೆ ಆತಂಡೆ ಸ್ವಯಂಕೃತ ಅಪರಾಧ ಎಂದು ಸತ್ಯ ತೆರೆಯೋಲ್ನೆ ಇನಿ ಗುತ್ತುದ ಇಲ್ಲೂ ಜೀವನವನ್ನು ಪೋಡಾಂಡ ಬೇತೆ ಬೇತೆ ಕ್ಷೇತ್ರ ಹೋದು ದುಡಿಯುವ ಪರಿಸ್ಥಿತಿ ಬೈದನೆ ದೇವಸ್ಥಾನಗಳಿಗೆ ಈ ರೀತಿಯ ಕಾರ್ಯಕ್ರಮದ ಮೂಲಕ ಕಾರ್ಯಕ್ರಮ ಸಂಯೋಜನೆ ಮಂತದ್ದು ಜೀರ್ಣೋದ್ಧಾರ ಮನ್ಪನ ಪರಿಸ್ಥಿತಿ ಬೈದನೆ ಸತ್ಯ ಪನ್ಪೆ ದೇವರಿ ಏಪಲ ಬಡವೆತ್ತು ದೇವರಡ ಸಾಕಷ್ಟು ಶಕ್ತಿ ಇತ್ತದೆ ದೇವರನ ಶಕ್ತಿ ಈ ಕಲಿಯುಗೋಡು ಪ್ರತಿ ಒಂಜಿ ಕಡೆ ಇಟ್ಲ ಓಲು ಮಣ್ಣದ ಅಡಿಟ್ಟಿತ್ತನ ದೇವರಿತ್ತೀರ ಇನಿ ಪೂರ ಲೆಕ್ಕದ ಜೀರ್ಣೋದ್ಧಾರ ಒಂದುಂಡು ನನ ಎತ್ತು ಉಂಡು ಒಂದು ಪನ್ಪನವು ನಮ್ಮ ಕನ್ನಡತು ಒಂದಲ್ಲ
ಯಾನ ಆ ಕ್ಷೇತ್ರದ ಜೀರ್ಣೋದ್ಧಾರ ಮನ್ಪುನಗ ಒಂಜಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಎಣ್ಣಗ ಅಲ್ಪನೇ ಕೈತಲು ಉಮಾಮಹೇಶ್ವರ ದೇವಸ್ಥಾನ ಅಳಿದನ ಐತ ಕುರುಹು ಪೂರಲ ಉಂಡು ಕೆರೆಲ ಉಂಡು ಗರ್ಭಗುಡಿ ಮಾತ್ರ ಎಂಚ ಉಂಡು ಪಂಡ ಐತ ಫೌಂಡೇಶನ್ ಮಾತ್ರ ತೋಜುಂಡು ಬಾಕಿದ ಪೂರ ಕೆತ್ತನೆ ಕಲ್ಲುಲು ಇನಿ ತೋಡುದ ಅಂಟಿಯರೆ ಪಾಪ ಅದ ಅಗರಿಗೆ ಕಲ್ಲ ಅದ ಗರ್ಭಗುಡಿತ ಜಾಗಿಡು ಮರ ಬೊಳೆದು ಒಂಜಿ ಕಾಲಗಟ್ಟುಡು ಒಂಜಿ 10-50 ಸೆನ್ಸ್ ಜಾಗ ಇತ್ತಿಂದು ಅವಳು ಒಂಜಿ ಕೋರ್ದಘಟ್ಟ ಹೊಂದುತ್ತುಂಡು ಶಾಶ್ವತವಾದ ಕೊರ್ದಘಟ್ಟ ನಡತೊಂದುತ್ತಿಂಡು ಉಂತನ ಕಾಲೋಡು ಅನ್ಯಮತೀಯರು ಕೋರಿ ಕೊರ್ದು ಕೋರ್ದಘಟ್ಟ ಮನ್ಪಾದನ ಜಾಗೆ ಇನಿ ಆ ದೇವೇರು ನಮ್ಮ ಮಿತ್ತು ಕಣ್ಣು ಬಾಡ್ದೇರು ನಮ್ಮಡ ಒಂಜಿ ಸೆನ್ಸ್ ಜಾಗಿಜ್ಜವಳು ಒಂಜಿ ಭಜನೆ ಮನ್ಪೊಲಿ ಪಂಡ ಅವಕಾಶ ಇಜ್ಜಿ ಪೋದು ನಮ್ಮ ದೈನ್ಯತೆಡಿ ನಟ್ಟುನ ಪರಿಸ್ಥಿತಿ ಆಂಡ ಕೊರ್ತಿಜಿ 16 ಜನ ಜೋಕುಳುಳ್ಳ ಎಂಗ್ ಕೇಳಿದು ಬೊಕ್ಕ ಪನ್ಪೆ ಬಂತೆ ಎಂಗ್ಲಿಗೆ ಏತ್ ಕಷ್ಟ ಆನಂದ ಪಂಡ ಪದೇ ಪದೇ ಎಂಗ್ಲಿಗೆ ಅಡೆ ತಡೆ ಆ ದೇವೇರ್ನೇ ಬರೊಂದುತ್ತೀನಿ ಮಾತಾಡೆ ಮಂತರಿ ಏನನ್ನು ತೂತಿಜಾರಂದೆ ಈ ದೇಶಡು 85 ಭಾಗ ಹಿಂದುಳಿಯುತ್ತದಿಲ್ಲ ನಮ್ಮ ಪರಿಸ್ಥಿತಿ ಓಡೆಯುತ್ತದೆ ಪಂಡ ನಮ್ಮ ಸಂಘಟಿತರಾದಿಜ್ಜ ರಾಜಕೀಯ ದೃಷ್ಟಿಡೆ ಭಿನ್ನತೆ ಜಾತೀಯ ದೃಷ್ಟಿಡೆ ಭಿನ್ನತೆ ಸಂಘಟನೆಡು ಭಿನ್ನತೆ ಕಾರಣ ಒಂಜಿ ಕಾಯಿಲೆ ಮರ್ದಿಜ್ಜ ಅಂದನ ಕಾಯಿಲೆ ಉಂಡು ನಮ್ಮಡ ದಾದ ಅಂದು ಪಂಡ ಒಂಜಿ ಮತ್ಸರ ನನೊಂಜಿ ಎಂಚಿನ ಅಂದು ಪಂಡ ದುರಹಂಕಾರ ಈ ರಡ್ಡೆಕೆಲ ಮರ್ದೆ ಇಜ್ಜಿ ಆಯೇ ಅದೇ ಪರಿವರ್ತನೆ ಆಯಂಡ ಮಾತ್ರ ಸಾಧ್ಯತೆ ತಂದೆ ಐಕಿಜಿಂದ ಮರ್ದಿಜ್ಜಿ ಅಂಚಾದ ಯಾನ್ ಇಂಚೇನ ಪನ್ಪುನಿಂದ ಪಂಡ ಸಂಘಟನೆಯಲ್ಲೂ ಜಾಸ್ತಿ ಆಯ್ಲೆಕ್ಕನೆ ಭಿನ್ನತೆಯಲ್ಲೂ ಜಾಸ್ತಿ ಆಗಿರಬಲ್ಲಿ ಸಂಘಟನೆ ನಮ್ಮ ಒಂಜಿ ಶಕ್ತಿ ಆದ ಆ ಶಕ್ತಿಗೆ ಪೂರಕ ಶಕ್ತಿ ಆದ ಒಂಜಿ ಕ್ಷೇತ್ರದ ಬೆಳವಣಿಗೆಗೆ ನನಲಾತ ಪೂರಕ ಶಕ್ತಿ ಆದ ಬೆಳವಣಿಗೆ ಆವಡು ನನ ಒಂಜಿ ಇಂಚಿನ ಅಂದ್ಪಂಡ ನಂಗೆ ಸಂಸ್ಕಾರ ಕೊರೋಡು ಆ ಸಂಸ್ಕಾರ ಕೇಂದ್ರ ಓಲುಂಡು ಅಂದ್ಪಂಡ ನಿತ್ಯ ಶಾಖೆ ಆ ನಿತ್ಯ ಶಾಖೆಗೆ ಏರು ಪ್ರೇರಣೆ ಎಂದು ಪಂಡ ಇಲ್ಲದ ಅಪ್ಪೆಲ್ಲೂ ತನ್ನ ಜೋಕ್ಲೇನು 1 ಗಂಟೆ ಕಾಲಾವಕಾಶನು ಏತು ಓದುನ ಒತ್ತಡ ಇತ್ತಿನ ಅಂಡಲ ಶಾಖೆಗೆ ಕಡಪಡಿಯಾರಂಡ ಈ ದೇಶ ಪರಿವರ್ತನೆ ದಿಂಜ ಕಾಲ ಬುಡ್ಚಿ ನಮ್ಮ ರಾಮರಾಜ್ಯದ ಕನಸು ಎಂಗ್ಳು ಮಾತ ಅಯೋಧ್ಯೆಗೆ ಪೋಯಿನಕ್ಲು ಇನ್ನು ನನಸ ಒಂದುಂಡು ರಾಮನ ಭವ್ಯ ಮಂದಿರ ನಿರ್ಮಾಣ ಒಂದುಂಡು ಅವು ನಮ್ಮ ಕನಸಿಡಿತಿಳಿ ತ್ರೇತಾಯುಗೊಟ್ಟು ಅಳಿಲು ಎಂಚಿನ ಸೇವೆ ಮಂತದಂಡ ಅಂಚಿನ ಒಂಜಿ ಸೇವೆ ಮನ್ಪರೆ ಅವಕಾಶ ತೆಗೆದಂಡೆ ಎನ್ನ ಜೀವಿತ ಅವಧಿಡಿ ಏರು ಮಾತ ಲೆತ್ತೊಂದು ಪೋತೇನೆ ಏನ ಅಕಲ್ನ ಜೀವನ ಪಾವನ ಆವಡಾಂಡ ಆ ರಾಮ ಮಂದಿರ ಸಮಾಜಗೂ ಅರ್ಪಣೆ ಆವಡು ಆ ದಿನ ಐನಾತ್ ಬೇಗ ಬರುಡು ನನಲಾತ್ ಕ್ಷೇತ್ರಗಳು ಬಂಧನೋಡು ಉಂಡು ಆ ಬಂಧನದ 5 ನಮ್ಮ ಮುಕ್ತಿ ಪಡೆಯೋಡು ನಾಂಡ ನಮ್ಮ ಮಾತ ಭಿನ್ನತೆಯನ್ನು ಮರೆತದು ಸಂಘಟನೆ ಮಂತದು ಪ್ರತಿಯೊಂದು ಇಲ್ಲ ಸಂಸ್ಕಾರ ಇತ್ತನ ಇಲ್ಲ ಅವಡು ಸಂಸ್ಕಾರ ಇಜ್ಜಿಂದಿತ್ತಂಡ ದಾದ ಆಪಣೊಂದು ಪನ್ಪುನ ಇನಿ ಸತ್ಯ ಪನ್ಪೆ ಈತಿ ಜನನು ತೋನಾಗ ಸಂತೋಷ ಪಡ್ಪೆ ಈತಿ ಜನ ಈತಿ ಪುಂಜನಕುಲ್ಲ ನಿತ್ಯ ಆಜಿ ಗಂಟೆ ಇರ್ದು ಬೊಕ್ಕ ಧಾರಾವಾಹಿನೇ ತುಪ್ಪುನಕಳು 5 ಏತು ಪರಿಣಾಮ ಆಪಣೊಂದು ಪನ್ಪನವು ಅವು ಏತು ನಮ್ಮ ಜೀವನಗೂ ಕಂಟಕ ಆದ ಉಂಡು ಒಂದು ಪನ್ಪನ ಸತ್ಯತೆಯನ್ನು ನಿಗಳು ತೆರೆಯೋಲ್ನೇ ಖಂಡಿತ ಸಂಸ್ಕಾರದ ಆ ಜೀವನವನ್ನು ಕೊರ್ಲೆ ಜೋಕ್ಲೆಗೆ ಆ ಮೂಲಕ ಭವ್ಯ ಭಾರತದ ಒಂದು ಕನಸನ್ನು ನನಸು ಮನ್ಪಲೇನು ಪಂಡೊಂದು ನನಲಾತ ಈ ಕ್ಷೇತ್ರಗೂ ದುಡಿಯೇನೆ ನಿಕ್ಲಿಗೆ ಆ ದೇವಿರ ಭಕ್ತಿಲ್ನ ಶಕ್ತಿಲ್ನ ಅನುಗ್ರಹಿಸಾವಡೊಂದು ಪಂಡೊಂದು ಅವಕಾಶಗೂ ವಂದಿಸ ಒಂದು ಎನ್ನೆರಡು ಪಾತಿರುವು ವಿರಾಮ. ಜನಾರ್ದನ ಉಮಾಮಹೇಶ್ವರ ದೇವಸ್ಥಾನ ಇದರ ಆಶ್ರಯದಲ್ಲಿ ಶ್ರೀ ವಿಷ್ಣುಮತಿ ಜನಾರ್ದನ ಉಮಾಮಹೇಶ್ವರ ಸೇವಾ ಸಮಿತಿ ಸಾಮೂಹಿಕ ಶನೀಶ್ವರ ಪೂಜೆ ಮತ್ತು ರಂಗಪೂಜೆಯ ಈ ಶುಭ ದಿನದ ಈ ಶುಭ ಪರ್ವದಲ್ಲಿ
ಇವತ್ತಿನ ಈ ಸಭಾ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಧಾರ್ಮಿಕ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗರಡಿಯಲ್ಲಿ ಪಳಗಿ ಬಹುಶಃ ಅವರಿಗೆ ಇನ್ನೊಂದು ಗಂಟೆ ಕೊಟ್ಟರು ಕೂಡ ಸಾಕಾಗಲಿಕ್ಕಷ್ಟು ವಿಚಾರಗಳು ದೇಶದ ಬಗ್ಗೆ ಮತ್ತು ಧರ್ಮದ ಬಗ್ಗೆ ಅವರು ಭಾಷಣ ಮಾಡಲಿಕ್ಕೆ ಒಂದು ಅರ್ಹ ವ್ಯಕ್ತಿ. ಆದರೆ ಸಮಯದ ಮಿತಿಯೊಳಗೆ ಅಧ್ಯಕ್ಷ ನುಡಿಯನ್ನು ಆಡಿದಂತಹ ಶ್ರೀಯುತ ರಾಮಣ್ಣ ಆಳ್ವರ ಬಿಟ್ಟು ಅವರಿಗೆ ಸಮಿತಿಯ ಪರವಾಗಿ ನೆರೆಯಿರುವಂಥ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಕ್ಷೇತ್ರದ ಆನುವಂಶಿಕ ಅರ್ಚಕರು, ನಮ್ಮ ಗುರುಗಳು ಆಗಿರುವಂಥ ಶ್ರೀಯುತ ಸುಬ್ರಹ್ಮಣ್ಯ ಭಟ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಕ್ಷೇತ್ರದ ಆನುವಂಶಿಕ ಆಡಳಿತ ಮುಕ್ತೇಶ್ವರರು ಹಿರಿಯರು ಆಗಿರುವಂಥ ಲಯನ್ ರಾಮಮೋಹನ್ ಆಳ್ವ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಖ್ಯಾತಿಯ ದಂತವೈದ್ಯರು ಹಿರಿಯರು ಆಗಿರುವಂಥ ಕೃಷ್ಣ ಭಟ್ ಗಂಗರಮಜಲು ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಖ್ಯಾತ ಕೃಷಿಕರು ಆಗಿರುವಂತಹ ಈ ಒಂದು ಉಮಾಮಹೇಶ್ವರ ಸೇವಾ ಸಮಿತಿಯ ಗೌರವ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ತಿರುಮಲೇಶ್ವರ ಭಟ್ ಪೆರಡೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮಕ್ಕೆ ತಡವಾಗಿ ಬಂದು ಕೂಡ ಸೂಕ್ತವಾದಂಥ ಮಾಹಿತಿಯನ್ನು ನೀಡಿ ಕಳೆದ ಒಂದು ಶನೀಶ್ವರ ಪೂಜೆಯಲ್ಲಿ 4 ಲಕ್ಷದ ಗರಿಷ್ಠ ಮೊತ್ತವನ್ನು ಉಳಿತಾಯ ಮಾಡುವಲ್ಲಿ ಸಹಕಾರ ನೀಡಿದಂತಹ ಶ್ರೀಯುತ ಮೋಹನ್ ದಾಸ್ ಶೆಟ್ಟಿ ನೆತ್ತಿಲಬಾಳಿಕೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಭಾಸ್ಕರ ಅಡಪ್ಪ ತೀವನಾಡುಗುತ್ತು ಅವರ ಸಹೋದರ ಮಂಜುನಾಥ ಅವರ ಅಡಪ್ಪರ ಬಗ್ಗೆ ಆಗಾಗಲೇ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಹಿಂದೆ ಕಾಣದ ಕೈ ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡದಾದ ಒಂದು ಮೊತ್ತವನ್ನು ಕೊಟ್ಟಂಥ ಶ್ರೀಯುತ ಮಂಜುನಾಥ್ ಅಡಪ್ಪ ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ಮತ್ತೊಮ್ಮೆ ನೀವೆಲ್ಲರೂ ಕಾಡಾಟದ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ವಿ. ಹಾಗೆ ಶ್ರೀಯುತ ಭಾಸ್ಕರ್ ಅಡಪ್ಪ ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ರಾಧಾಕೃಷ್ಣ ಶೆಟ್ಟಿ ತಲೆಕಾನ ವಕೀಲರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಕಾರ್ಯಕ್ರಮದ ನಿಮಿತ್ತ ಈ ಒಂದು ವೇದಿಕೆಯಿಂದ ನಿರ್ಮಿಸಿರುವಂತಹ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಾಕ್ಷಿಯಾಗಿ ಈ ಗ್ರಾಮದ ಒಂದು ಸನ್ಮಾನವನ್ನು ಪಡೆದಿರುವಂತಹ ಮಂಜನಾಡಿ ಮಲರಾಯ ಬಂಟದೇವದ ದೈವ ನರ್ತಕರು ಆಗಿರುವಂತಹ ಶ್ರೀಯುತ ಸೇಸಪ್ಪ ಬಂಗೇರ ಪಂಬದ ಹಿತ್ತಲು ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ಕಾಯ ವಾಚ ಮನಸ ದೇವರ ಒಂದು ಪದತಲದಲ್ಲಿ ನಿತ್ಯ ಸೇವೆಯನ್ನು ಮಾಡುತ್ತಿರುವಂಥ ಸಂಜೀವ ಶೆಟ್ಟಿ ದೇವಸ್ಥಾನದ ಬಳಿ ಅವರಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತಮ ರೀತಿಯ ಧ್ವನಿವರ್ಧಕವನ್ನು ನೀಡುತ್ತಿರುವ ಧ್ವನಿವರ್ಧಕ ಶ್ರೀ ವಿಷ್ಣುಮೂರ್ತಿ ಉಮಾಮಹೇಶ್ವರ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿದ್ದ ಸಂತೋಷ್ ಶೆಟ್ಟಿ ಗುರಿಕಾರಮೂಲ ಇವರಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ನಮ್ಮ ಹೊಸ ಕೊರಲ್ ತಂಡದ ವಿದ್ಯಾಧರ್ ಶೆಟ್ಟಿ ಅವರು ನಿಮ್ಮನ್ನೆಲ್ಲ ಅದರೊಳಗೆ ಒಂದು ಆಕರ್ಷಣೆ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಬಹಳ ಉತ್ತಮ ರೀತಿಯಲ್ಲಿ ನಿರೂಪಣೆ ಮಾಡುತ್ತಿರುವಂಥ ನನ್ನ ಸಹಪಾಠಿಯೂ ಆಗಿರುವಂಥ ಸುಖೇಶ್ ಮಂಜನಾಡಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ವಿಗೆ ಅದು ನೀವು ಪುಸ್ತಕವನ್ನು ಶನಿ ಪೂಜೆಯ ಪುಸ್ತಕ ಮಾರಿದ್ದಿರಬಹುದು, ಬೇರೆ ಬೇರೆ ರೀತಿಯ ತನು ಮನ ಧನ ಸಹಾಯವನ್ನು ಕೊಟ್ಟಂಥ ಎಲ್ಲ ಮಹನೀಯರಿಗೆ, ಸಂಘ ಸಂಸ್ಥೆಯವರಿಗೆ, ಊರಿನ ಪರವೂರಿನ ಎಲ್ಲ ಕೊಡುಗೆ ದಾನಿಗಳಿಗೆ, ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರನ್ನು ಕೂಡ ಈ ಒಂದು ಕಾರ್ಯಕ್ರಮದ ಸಂಘಟರ ಭಾಗವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ